ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಸ್ಪಂದನ ಹೀರೋಸ್ ಸಮಾಜದಲ್ಲಿ ಸಾಮಾನ್ಯರಂತಿದ್ದು ಯಾರೆಲ್ಲ ಸಂಕಷ್ಟದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ಅವರ ಸಮಸ್ಯೆಗೆ ಪರಿಹಾರ ಏನು ಎನ್ನುವುದನ್ನು ಕಂಡುಹಿಡಿಯುವುದು, ಜೊತೆಗೆ ಅದಕ್ಕೆ ಪರಿಹಾರವನ್ನು ಒದಗಿಸುವಂಥ ಪ್ರಯತ್ನಗಳಿರ್ಬೋದು. ಸಂಘ ಸಂಸ್ಥೆಗಳಾಗಿ ಅಥವಾ ಒಬ್ಬ ವ್ಯಕ್ತಿಯಾಗಿ ಸಮಾಜದ ಜೊತೆ ಯಾರು ನಿಂತಿದ್ದಾರೆ, ಯಾವ ರೀತಿಯಲ್ಲಿ ನಿಂತಿದ್ದಾರೆ, ಆ ಪರಿಹಾರಗಳನ್ನು ಯಾವ ರೀತಿ ಒದಗಿಸ್ತಾರೆ, ಅದೆಷ್ಟೋ ಸಮಾಜಮುಖಿ ಕಾರ್ಯಕ್ರಮಗಳನ್ನುವಂಥದ್ದು ಯಾವ ರೀತಿಯಲ್ಲಿ ಜರುಗ್ತದೆ, ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆ ಒಂದು ಸಂಸ್ಥೆ ಅಥವಾ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ಪರಿಶ್ರಮ ಪಡ್ತಾರೆ, ಅವರ ಪರಿಶ್ರಮ ಅನ್ನುವಂಥದ್ದು ಸಮಾಜಕ್ಕೆ ಯಾವ ರೀತಿಯಲ್ಲಿ ಸಹಕಾರಿ ಆಗ್ತಾ ಹೋಗುತ್ತೆ, ಎಲ್ಲವನ್ನು ಕೂಡ ಮಾತನಾಡುವಂಥ ಕಾರ್ಯಕ್ರಮ. ಇಲ್ಲಿ ಸಮಾಜಮುಖಿ ಸಂಘ ಸಂಸ್ಥೆಗಳು ಬರ್ತಾರೆ, ಅಲ್ಲಿನ ಯಾರು ಸದಸ್ಯರಿರ್ಬೋದು ಅಥವಾ ನಡೆಸುವವರಿರ್ಬೋದು ಅಥವಾ ಸಮಾಜಮುಖಿಯಾಗಿ ನಿಸ್ವಾರ್ಥವಾಗಿ ದುಡಿದಂಥ ಅದೆಷ್ಟು ವ್ಯಕ್ತಿಗಳು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಸೊ ಅವರ ಸಮಾಜ ಸೇವೆ ಅನ್ನುವಂಥದ್ದು ಹೇಗಿದೆ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಕುತೂಹಲದ ವಿಚಾರವಾಗಿರುವಂಥದ್ದು. ಹಾಗಾಗಿ ಅಂಥ ಕುತೂಹಲಕ್ಕೆ ಇವತ್ತು ಉತ್ತರವಾಗಿ ಸ್ಪಂದನಾ ಹೀರೋಸ್ ಕಾರ್ಯಕ್ರಮ ನಿಲ್ತಾ ಇದೆ. ಈ ಕಾರ್ಯಕ್ರಮದ ಮೂಲಕ ಅದೆಷ್ಟೋ ಜನರಿಗೆ ಈ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕನ್ನುವಂಥ ಒಂದು ಖುಷಿಯ ಮನೋಭಾವ ಅನ್ನುವಂಥದ್ದು ಹುಟ್ಕೊಂಡಿದೆ. ಅದರಿಂದ ಸಾಧ್ಯತೆಗಳು ಕೂಡ ಆಗಿದೆ, ಸಮಾಜದಲ್ಲಿ ಬದಲಾವಣೆಯೂ ಕೂಡ ಆಗಿದೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳು ಬಂದಿದ್ದಾರೆ. ನಾನು ಮಾತನಾಡಲೇಬೇಕು ಈ ಸಂಸ್ಥೆಯ ಬಗ್ಗೆ. ಕಳೆದ 9 ವರ್ಷಗಳಿಂದ ಇದು 10ನೇ ವರ್ಷದಲ್ಲಿ ತನ್ನ ಯಶಸ್ವಿ ಹೆಜ್ಜೆಯನ್ನು ಇಡ್ತಾ ಇದೆ. ಸಮಾಜಮುಖಿಯಾಗಿ ಅದೆಷ್ಟೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥದ್ದು, ಅದು ಕ್ರೀಡಾ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕವಾದಂಥ ಬದಲಾವಣೆಗೆ ತನ್ನದೇ ಆದಂಥ ಕೊಡುಗೆಗಳನ್ನು ನೀಡ್ತಾ ಬಂದಂಥ ತಂಡ ಇದು. ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಮತ್ತು ಸಂಶೋಧನಾ ಸಂಸ್ಥೆ ರಿಜಿಸ್ಟರ್ಡ್ ಬಾಲ್ತಿಲ ಬಂಟ್ವಾಳ. ಈ ತಂಡ ಮಹಿಳೆಯರಿಗಾಗಿ ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿಕೊಂಡು ಅದೆಷ್ಟು ಕಾರ್ಯಕ್ರಮಗಳು, ಮಕ್ಕಳಿಗಾಗಿ ಒಂದಷ್ಟು ಕಾರ್ಯಕ್ರಮಗಳಿರ್ಬೋದು, ಸಮಾಜದಲ್ಲಿ ಅಶಕ್ತರು ಯಾರಿದ್ದಾರೆ ಅವರಿಗೆ ಒಂದಷ್ಟು ನೆರವಿನ ಹಸ್ತವನ್ನು ಚಾಚಿದೆ. ಕಳೆದ ಈ 9-10 ವರ್ಷಗಳಲ್ಲಿ ತನ್ನದೇ ಆದಂಥ ಕೆಲಸಗಳನ್ನು ಮಾಡ್ತಾ ಸಾಮಾಜಿಕ ಕ್ಷೇತ್ರದಲ್ಲಿ ಹೆಸರನ್ನ ಪಡ್ಕೊಂಡಿದೆ. ಬಡವರ ಬಂಧುವಾಗಿ ಗುರುತಿಸ್ಕೊಂಡಿದೆ, ಅಶಕ್ತರ ಬಾಳಿನ ಬೆಳಕಾಗಿ ಗುರುತಿಸ್ಕೊಂಡಿದೆ. ಸುಮಾರು ಮಹಿಳೆಯರಿಗೆ ಅವರ ಜೀವನದಲ್ಲಿ ಧೈರ್ಯ ಅಂದರೆ ಏನು ಅನ್ನುವಂಥದ್ದನ್ನು ಹೇಳಿಕೊಟ್ಟಿದೆ. ಅದೆಷ್ಟೋ ಮಹಿಳೆಯರಿಗೆ ಕಾನೂನಿನ ಅರಿವು ಅನ್ನುವಂಥದ್ದನ್ನು ಹೇಳಿಕೊಟ್ಟಂಥ ಸಂಸ್ಥೆ ಇದು. ಹಾಗಾಗಿ ಆ ಸಂಸ್ಥೆಯನ್ನು ಬಹಳಷ್ಟು ಗೌರವಯುತವಾಗಿ ಇವತ್ತು ನಾವು ಕಾರ್ಯಕ್ರಮದಲ್ಲಿ ಆಹ್ವಾನಿಸ್ತಾ ಇದ್ದೇವೆ. ಜೊತೆಗೆ ಆ ಸಂಸ್ಥೆ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಬೆಳೆದಿದೆ, ಹುಟ್ಕೊಂಡಿತ್ತು, ಆ ಬಳಿಕ ಬೆಳೆಯಿತು, ಇವಾಗ ಇಷ್ಟರ ಮಟ್ಟಿನ ಕಾರ್ಯಕ್ರಮಗಳನ್ನುವಂಥದ್ದು ಸಮಾಜಕ್ಕೆ ಸಿಗ್ತಾ ಇದೆ, ಎಲ್ಲವನ್ನು ಕೂಡ ಮಾತನಾಡ್ತಾ ಹೋಗ್ತೀವಿ. ಇಬ್ಬರು ಅತಿಥಿಗಳು ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುಖ್ಯವಾಗಿ ಹೇಳಲೇಬೇಕು, ಈ ಸಂಸ್ಥೆಯನ್ನು ಹುಟ್ಟು ಹಾಕಿ ಅದನ್ನು ಸಮಗ್ರ ದಾರಿಯಲ್ಲಿ ಮುನ್ನಡೆಸಿದಂಥ ಸಂಸ್ಥಾಪಕರು ಶ್ರೀಮತಿ ಶೈಲಜಾ ರಾಜೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಈ ಸಂಸ್ಥೆಯ ಟ್ರಸ್ಟಿಗಳಾದಂಥ ಶ್ರೀಮತಿ ಅನ್ನಪೂರ್ಣ ಅವರಿದ್ದಾರೆ. ಇಬ್ಬರನ್ನು ಕೂಡ ಆತ್ಮೀಯವಾಗಿ ನಾನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸ್ವಾಗತ ಇಬ್ಬರಿಗೂ. ಮೊದಲದಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಹೆಜ್ಜೆಗಳನ್ನು ಇಟ್ಟವರು ನಾನು ಮೊದಲು ಕೇಳುವಂಥದ್ದು, ಹೇಗಿದ್ದೀರಾ ಇಬ್ಬರು ಕೂಡ? ಚೆನ್ನಾಗಿದ್ದೀರಾ? ಜೊತೆಯಲ್ಲಿ ಮಾತನಾಡುವಾಗ ತುಂಬಾ ಖುಷಿ ಆಯಿತು. ನೀವು ಚೆನ್ನಾಗಿದ್ದೀವಿ ಅಂತ ಹೇಳುವಂಥ ಜೋಶ್ನಲ್ಲಿ ತುಂಬ ಚೆನ್ನಾಗಿದ್ದೀರಾ. ದೇವರ ಆಶೀರ್ವಾದ ಅಥವಾ ನೀವು ಮಾಡಿದಂಥ ಸಹಾಯದಿಂದ ನಿಮಗೆ ಸಿಕ್ಕಂಥ ಆಶೀರ್ವಾದಗಳು ಬಹಳಷ್ಟು ಚೆನ್ನಾಗಿದೆ ಅನ್ನುವಂಥದ್ದು. ಈ ವಾತ್ಸಲ್ಯಮಯಿ ಸೇವಾ ಸಂಸ್ಥೆ ಅಂತ ಬಂದಾಗ ಇತರ ಸಾಮಾಜಿಕ ಚಟುವಟಿಕೆಯನ್ನು ಮಾಡುವಂಥ ಸಂಸ್ಥೆಗಳು ಬಹಳಷ್ಟಿದ್ದಾವೆ. ಅದರಲ್ಲಿ ಕೂಡ ಒಂದು ರೀತಿಯ ವಿಭಿನ್ನತೆ ಇದೆ. ಇದು ಮಹಿಳೆಯರು ಮತ್ತು ಮಕ್ಕಳನ್ನು ಕೇಂದ್ರೀಕರಿಸಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡುತ್ತೆ, ಅವರಿಗೆ ಧೈರ್ಯ ತುಂಬುತ್ತೆ ಅನ್ನುವಂಥದ್ದು. ನಾನು ಮೊದಲ ಪ್ರಶ್ನೆಯನ್ನು ಕೇಳೋದಕ್ಕಿಂತ ಮುಂಚೆ ಈ ಸಂಸ್ಥೆ ಯಾಕೆ ಹುಟ್ಕೊಳ್ತು ಅನ್ನುವಂಥ ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ಯಾರೋ ಒಬ್ಬರಿಗೆ ಏನೋ ಒಂದು ಮಾಡಬೇಕನ್ನುವಂಥದ್ದು ಸುಖ ಸುಮ್ಮನೆ ಬರೋದಿಲ್ಲ. ಏನೋ ಒಂದು ಕಾರಣ ಇರ್ತದೆ, ಅಥವಾ ಏನೋ ಒಂದು ವಿಚಾರ ಪ್ರೇರಣೆಯಾಗಿ ನಿಲ್ತದೆ, ಸ್ಫೂರ್ತಿಯಾಗಿ ನಿಲ್ತದೆ. ಅದರಿಂದ ಅದು ಸಂಸ್ಥೆಯೋ ಅಥವಾ ಒಂದು ಘಟನೆಯೋ ಹುಟ್ಕೊಳ್ತದೆ. ಈ ಸಂಸ್ಥೆ ಕಾರಣ ಹುಟ್ಕೊಳ್ಬೇಕಾದ್ರೆ ಕಾರಣ ಏನು ಅಂತ, ಯಾಕಾಗಿ ಹುಟ್ಕೊಳ್ತು ಈ ಸಂಸ್ಥೆ? ವಾತ್ಸಲ್ಯಮಯಿ ಅನ್ನೋದು ಅದರಲ್ಲೇ ಹೆಸರಲ್ಲೇ ಇದೆ. ವಾತ್ಸಲ್ಯ ಅನ್ನೋದು ತಾಯಿಗೆ, ಮುಖ್ಯವಾಗಿ ತಾಯಿಗೆ ನಾವು ಸಮರ್ಪಿಸ್ತೇವೆ. ಮಹಿಳೆಯಲ್ಲಿರೋದು ವಾತ್ಸಲ್ಯ. ಹಾಗಾಗಿ ವಾತ್ಸಲ್ಯಮಯಿ ಸಂಸ್ಥೆಯನ್ನು ಹುಟ್ಟಿಸಿರೋ ಉದ್ದೇಶ ಅಂತ ಏನು ಅಂತ ಹೇಳಿದರೆ, ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಹಿಳೆಯರಿಗೆ ಎಲ್ಲ ಸ್ಥಾನಮಾನಗಳು ಸಿಗ್ತಾ ಇದೆ. ಆದರೆ ಮೊದಲೆಲ್ಲ ಹೆಣ್ಮಕ್ಳಿಗೆ ತುಂಬ, ಅದು ನಿಮಗೂ ಗೊತ್ತಿದೆ, ತುಂಬ ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದರು, ಅಥವಾ ಬೇರೆ ಬೇರೆ ವೃತ್ತಿ ಕ್ಷೇತ್ರದಲ್ಲಿ ಕೂಡ ಆಕೆಯನ್ನು ಕಡೆಗಣಿಸ್ತಾ ಇದ್ದರು, ಅಥವಾ ಸಭೆ ಸಮಾರಂಭಗಳಲ್ಲಿ ಕೂಡ ಆಕೆಯನ್ನು
ಯಾವುದೇ ರೀತಿಯ ಮನ್ನಣೆ ನೀಡ್ತಾ ಇರಲಿಲ್ಲ ಮತ್ತು ಮಹಿಳೆ ಅನ್ನೋದೊಂಥರ ಕೇವಲ ಪಾತ್ರವಾಗಿ ನೋಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಸಣ್ಣದ್ರಿಂದ ನೋಡ್ತಾ ಇದ್ದೆ, ಒಂದು ಮಹಿಳೆಯನ್ನು ಕೇವಲ ಒಂದು ಅಡಿಗೆ ರೂಮಿನಲ್ಲಿ ಅಷ್ಟೇ ಸೀಮಿತಗೊಳಿಸಲಾಗಿತ್ತು ಮತ್ತು ಆಕೆಗೆ ಮಾತನಾಡುವ ಹಾಗಿಲ್ಲ. ಕುಟುಂಬದವರ ಜೊತೆ ಕೂಡ ಪುರುಷರನ್ನೇ ಮುಖ್ಯವಾಗಿ ಕೇಂದ್ರೀಕರಿಸ್ತಾ ಇದ್ರು. ಹಾಗೆ ಅದನ್ನು ನೋಡ್ತಾ ಬೆಳೀತಾ ಇದ್ದೆ. ಮತ್ತು ಏನೇ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದರು ಪುರುಷರು ಅಂತ ಹೇಳಿ ಒಂದು ಭೇದ ಭಾವದ ದೃಷ್ಟಿಯಲ್ಲಿ ಮೊದಲಿಂದ ನಡೆದುಕೊಂಡು ಬಂದಂತಹ ರೀತಿ ಇತ್ತು. ಆದರೆ ಅದನ್ನೆಲ್ಲ ನೋಡ್ತಾ ಮತ್ತು ನಾನು ವೃತ್ತಿಯಲ್ಲಿ ನ್ಯಾಯವಾದಿಯಾಗಿರೋದ್ರಿಂದ ಆ ನ್ಯಾಯವಾದಿ ಕ್ಷೇತ್ರದಲ್ಲಿ ಹಲವಾರು ನೊಂದಂತಹ ಮಹಿಳೆಯರಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ದೌರ್ಜನ್ಯ ಆಗುವಂಥದ್ದಿರ್ಬೋದು, ಅದು ನೋಡ್ತಾ ಬಂದಾಗ ನಾನು ಅದನ್ನು ಅವರ ನೋವನ್ನು ಸ್ವಂತವಾಗಿ ತಗೊಳ್ತಾ ಇದ್ದೆ. ಅಂದರೆ ನೋವಾಗ್ತಿತ್ತು, ಅವರಿಗೆ ಎಷ್ಟು ನೋವಾಗ್ತಿತ್ತು ಅದಷ್ಟೇ ನೋವು ನನಗೂ ಆಗ್ತಾಯಿತ್ತು. ಅವರು ಹತ್ರ ನಾನು ಅಳ್ತಾ ಇದ್ದೆ. ಮತ್ತು ಅವರೇನಾದರೂ ಈ ಥರ ಸಮಸ್ಯೆ ಇದೆ ಅಂತ ನಾನು ರಾತ್ರಿ 8 ಗಂಟೆವರೆಗೂ ಕೂತದ್ದು ಇದೆ ಅವ್ರ ಜೊತೆ. ಅವರಿಗೆ ಸಮಸ್ಯೆ ಆಗಬಾರ್ದು, ಅವರು ಇದರಿಂದ ಹೊರಗೆ ಬರಬೇಕು ಅನ್ನುವಂತಹ ಉದ್ದೇಶ ನನ್ನಲ್ಲಿ ಬಲವಾಗಿತ್ತು. ಅಂತಹ ಸಂದರ್ಭದಲ್ಲಿ ನನ್ನ ಒಬ್ಬರು ಆತ್ಮೀಯರು ಕೂಡ, ನಾನು ತುಂಬ ಇದಕ್ಕೆ ಸಂಘ ಸಂಸ್ಥೆಗಳೆಲ್ಲ ಹೋಗ್ತಾ ಇರ್ತೀನಿ, ಯಾರು ಕರೆದ್ರು ಯಾರು ನೋವಲ್ಲಿದ್ದರೂ ಖಂಡಿತವಾಗ್ಲೂ ಹೋಗ್ತೀನಿ, ಈಗಲೂ ಹೋಗ್ತೀನಿ. ಅಂತಹ ಸಂದರ್ಭದಲ್ಲಿ ನನ್ನ ಒಬ್ಬರು ಆತ್ಮೀಯ ಮಿತ್ರರು ಕೂಡ ನನಗೆ ಒಂದು ಸಜೆಷನ್ ಮಾಡಿದರು, ನೀವು ಈ ರೀತಿಯ ಒಂದು ಸಂಸ್ಥೆಯನ್ನು ಮಾಡಿ, ನೀವು ಹೀಗೆ ಹೋಗೋದಕ್ಕಿಂತ ನಿಮ್ಮ ಸ್ವಂತ ಸಂಸ್ಥೆಯನ್ನು ಮಾಡೋದ್ರಿಂದ ನಿಮಗೆ ಹಲವಾರು ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗುತ್ತೆ, ನಿಮ್ಮದೇ ಆದ ಒಂದು ಸಂಸ್ಥೆಯನ್ನು ಮಾಡಿ ಅನ್ನುವಂತಹ ಒಂದು ಎಂತ ಹೇಳ್ತಾರೆ ಸಲಹೆಯನ್ನು ನೀಡಿದ್ರು. ಆ ಒಂದು ಸಲಹೆ ಈ ಸಂಸ್ಥೆಯ ಹುಟ್ಟಿಗೆ ಮೊದಲ ಕಾರಣ ಅಂತ ಹೇಳ್ಬೋದು. ಓಕೆ, ನಿಮ್ಮೊಳಗೆ ಜನರಿಗೆ ಸಹಾಯ ಮಾಡಬೇಕು ಅಥವಾ ಶೋಷಣೆಯ ವಿರುದ್ಧ, ದೌರ್ಜನ್ಯದ ವಿರುದ್ಧ ಪ್ರತಿಭಟಿಸಬೇಕನ್ನುವಂತ ಹಠ ಇತ್ತು. ಅದಕ್ಕೆ ಆ ಸಲಹೆ ಅನ್ನುವಂಥದ್ದು ಜೊತೆಯಾಯಿತು. ಹಾಗಾಗಿ ಈ ಸಂಸ್ಥೆ ಹುಟ್ಕೊಡೋದಕ್ಕೆ ಒಂದು ಕಾರಣ ಸಿಕ್ತು. ನಾನು ಕೇಳುದು, ಸಂಸ್ಥೆ ಮಾಡಬೇಕನ್ನುವಂತ ಸಲಹೆ ಸಿಕ್ತು, ಮಾಡೋದಕ್ಕೆ ಸುಲಭ ಆಯ್ತಾ ಅಂತ? ಅಂದರೆ ಏನು ಗೊತ್ತಿಲ್ಲ, ಒಂದು ಧೈರ್ಯ, ಆತ್ಮಸ್ಥೈರ್ಯ ನನ್ನಲ್ಲಿ ಮೊದಲಿಂದಲೂ ಎಲ್ಲ ಇದರಲ್ಲೂ ಚಟುವಟಿಕೆಗಳಲ್ಲಿರ್ಬೋದು ಧೈರ್ಯದಲ್ಲಿ ಹೋಗ್ತಾ ಇದ್ದೆ. ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಆದರೆ ಹೋಗುವಾಗ ಧೈರ್ಯದಲ್ಲಿ ಹೋಗ್ತಾ ಇದ್ದೆ. ಮತ್ತು ಏನೇ ಮಾಡೋದಿದ್ರು ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಇದ್ದರೆ ಯಾವುದನ್ನು ಕೂಡ ಸಾಧಿಸ್ಬೋದು. ಅದಕ್ಕೆ ಇದೇ ಸಂಸ್ಥೆ ಉದಾಹರಣೆ. ಏನೂ ಇರಲಿಲ್ಲ ಆ್ಯಕ್ಚುಲಿ, ನಾವೇ ಸ್ಟಾರ್ಟ್ ಮಾಡಿ. ನಾನು ಅದನ್ನೇ ಕೇಳೋಕೆ ಬಂದೆ. ಅಂದರೆ ಏನೂ ಇಲ್ಲದೆ ಪ್ರಾರಂಭ ಆದಂಥ ಸಂಸ್ಥೆ ಈ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದಕ್ಕಿಂತ ಇಷ್ಟು ವರ್ಷಗಳಿಂದ ನಿರಂತರ ಯಶಸ್ಸಿನ ಪಯಣವನ್ನ ಮುಂದೆ ಕೊಂಡೋಗ್ಬೇಕಂತ ಹೇಳುತ್ತೆ. ನಿಜವಾಗ್ಲೂ ಕೂಡ ಒಂದು ಕಾರಣ ಅಥವಾ ಅದರೊಳಗಿದ್ದ ದುಡಿದವರಿದ್ದಾರೆ, ಖಂಡಿತ ಮಾತಾಡಬೇಕು. ಪ್ರಾರಂಭದ ದಿನ ಅನ್ನುವಂಥದ್ದು, ನೀವು ಆ ಸಂಸ್ಥೆನ ಹುಟ್ಟು ಹಾಕ್ಬೇಕಾದ್ರೆ ಪ್ರಾರಂಭದ ವಾತಾವರಣ ಹೇಗಿತ್ತು? ಸ್ಟಾರ್ಟ್ ಮಾಡಿದ ಮೇಲೆ ಹೇಳೋದು ನೀವು? ಅಲ್ಲ, ಪ್ರಾರಂಭ ಮಾಡಬೇಕಾದ್ರೆ ಏನೆಲ್ಲ ಮಾಡ್ಕೊಂಡ್ರಿ ಅಥವಾ ಹೇಗಿತ್ತು ನಿಮ್ಮ ಮನಸ್ಥಿತಿ ಇರ್ಬೋದು? ಅಂದರೆ ಏನು ಗೊತ್ತಾ ಸರ್, ಈಗ ನಾವೀಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದು ಹೆಣ್ಮಕ್ಳು ಮುಂದೆ ಬರ್ತಾರಂತಿದ್ರೆ ಅವರನ್ನು ಕಾಲೆಳೆಯುವವರು ತುಂಬ ಜನ ಇರ್ತಾರೆ. ಮುಖ್ಯವಾಗಿ ಒಂದು ಹೆಣ್ಮಕ್ಳ ಮೇಲೆ ಅವರಿಗೆ ಅವರ ಕ್ಯಾರೆಕ್ಟರ್ ಬಗ್ಗೆ ಇರ್ಬೋದು ಅಥವಾ ಅವರನ್ನು ಬೇರೆಯವರ ಹತ್ರ ಬೇರೆ ಬೇರೆ ರೀತಿಯಲ್ಲಿ ಚಾರಿತ್ರ್ಯ ವಧೆ ಮಾಡೋದಿರ್ಬೋದು, ಅಂತಹ ವಿಷಯಗಳನ್ನು ನಾವು ಕೇಳ್ಕೊಳ್ತಾ ಬರ್ತಾ ಇದ್ವಿ. ಈಗಲೂ ನಡೀತಾ ಇದೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಇದು ಮುಖ್ಯವಾಗಿ ನಡೀತಾ ಇದೆ. ಅದನ್ನು ನಾವು ನಿಲ್ಲಿಸಬೇಕು. ಯಾಕಂದರೆ ನಾವು ತಿಳಿದ ಮಹಿಳೆಯರು ಅಥವಾ ಮಹಿಳೆಯರೇ ನಾವು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೇವೆ. ವಿವಿಧ ಕ್ಷೇತ್ರಗಳಲ್ಲಿ ಒಂದು ಹೆಣ್ಣು ಮಗುವಿನ ಚಾರಿತ್ರ್ಯ ವಧೆಯನ್ನು ಮಾಡೋದು, ಅವರ ಮಾನಸಿಕ ಧೈರ್ಯವನ್ನು ಅಂದರೆ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಇರ್ಬೋದು, ಮೊದಲಿಂದ ನಡೀತಾ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕೂಡ ಅದು ಅಂದರೆ ಅದನ್ನೆಲ್ಲ ಮೆಟ್ಟಿ ನಿಲ್ಲಬೇಕು ಹೆಣ್ಮಕ್ಕಳು. ಆ ಉದ್ದೇಶದಿಂದ ನಾನು ಆ ಸ್ವಾಭಿಮಾನ ಪೂರಕವಾಗಿ, ಅಂದರೆ ಸ್ವಾಭಿಮಾನದಿಂದ ನಾನು ಈ ಸಂಸ್ಥೆಯನ್ನು ಆರಂಭಿಸಿದೆ. ಇದರಿಂದ ತುಂಬ ಹೆಣ್ಮಕ್ಳಿಗೆ ಸಹಾಯ ಆಗಿದೆ ಮತ್ತು ಧೈರ್ಯ ಕೊಟ್ಟೆ ಅನ್ನುವಂತಹ ಒಂದು ಆತ್ಮತೃಪ್ತಿ ಕೂಡ ನನಗೆ ಇದೆ ಅಂತ ಹೇಳ್ಬೋದು. ಓಕೆ ರೈಟ್, ಖಂಡಿತ. ಸೊ ಒಂದು ಸಂಸ್ಥೆಯನ್ನ ಹಠ ಇದ್ರೆ, ಜೊತೆಗೆ ಆ ಸಂಸ್ಥೆಯಲ್ಲಿ ನಾವು ಒಂದಷ್ಟು ಜನರಿಗೆ ದಾರಿದೀಪ ಆಗ್ತೀವಿ, ಅವರ ಜೀವನದಲ್ಲಿ ಬೆಳಕಾಗ್ತೀವಿ ಅನ್ನುವಂಥ ಮನಸ್ಸಿದ್ರೆ ಖಂಡಿತ ಅದು ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿ ನಿಲ್ತಾ ಇದೆ. ವಾತ್ಸಲ್ಯಮಯಿ ಅನ್ನುವಂಥ ಆ ಒಂದು ಹೆಸರು, ಬೇರೆ ಬೇರೆ ಹೆಸರು ಇಡ್ಬೋದಿತ್ತು, ಅವಕಾಶಗಳಿತ್ತು. ಯಾಕಾಗಿ ವಾತ್ಸಲ್ಯಮಯಿ ಅನ್ನುವಂಥ ಆ ಒಂದು ಮಾತೃ ವಾತ್ಸಲ್ಯ ಅನ್ನುವಂಥದ್ದೇ ಹೆಸರು ಬಂತು ಅಲ್ಲಿ? ಅದು ಹೆಸರನ್ನು ಹುಡುಕ್ತಾ ಇದ್ದೆ ಸಂಸ್ಥೆ ಮಾಡಬೇಕು ಅಂತಿದ್ದಾಗ. ಏನೋ ಒಂದು ಅದೇ ಹೆಸರು ನನಗೆ ಇಷ್ಟ ಆಯಿತು, ವಾತ್ಸಲ್ಯಮಯಿ ಅನ್ನುವಂಥ. ಅಂದರೆ ವಾತ್ಸಲ್ಯದಿಂದ ಸ್ಟಾರ್ಟ್ ಮಾಡಿದಾಗಲೇ ಹೆಣ್ಮಕ್ಳಿಗೆ ಇರುವಂಥದ್ದು ವಾತ್ಸಲ್ಯ, ಮುಖ್ಯವಾಗಿ ದಯೆ, ಕರುಣೆ, ಸಹನಾಮೂರ್ತಿ ಅಂತೆ. ಮತ್ತು ನೆಕ್ಸ್ಟ್ ವಾತ್ಸಲ್ಯ ಇಲ್ಲದೆ ಯಾವುದೂ ನಡೆಯೋದಿಲ್ಲ. ಹಾಗಾಗಿ ಹೆಣ್ಮಕ್ಕಳ ಸಂಸ್ಥೆ ಸ್ಟಾರ್ಟ್ ಮಾಡಿರೋದ್ರಿಂದ ಅದರಲ್ಲಿ ಹಲವಾರು ಉದ್ದೇಶಗಳಿದೆ. ಹಾಗೆ ಅದಕ್ಕೆ ಮುಖ್ಯವಾಗಿ ವಾತ್ಸಲ್ಯ ಇದ್ದರೆ ಎಲ್ಲವೂ ಪರಿಪೂರ್ಣ ಆಗುತ್ತೆ ಅಂತ ನನ್ನ ಭಾವನೆ. ಹಾಗೆ ರೈಟ್. ನಾನು ಅನ್ನಪೂರ್ಣ ಅವರಲ್ಲಿ ಮಾತನಾಡಬೇಕಂದ್ರೆ, ನಿಮಗೆ ಹೇಗೆ ಅನಿಸ್ತದೆ ಈ ಒಂದು ಸಂಸ್ಥೆಯಲ್ಲಿ ತಾವು ಕೂಡ ಇದ್ದೀರಾ? ಹೇಗೆ ಅನಿಸ್ತದೆ? ತುಂಬಾ ಖುಷಿ ನಮ್ಗೆ. ಅಂದ್ರೆ ನಮ್ಗೆ ಸಣ್ಣದ್ರಿಂದ ಅಂದ್ರೆ ಏಜ್ ಆದವರು, ಒಂದು ಏಜ್ ಆದ ಅವರನ್ನು ನೋಡಿದ್ರೆ ತುಂಬಾ ಒಂಥರ ಬೇಜಾರಾಗೋದು.
ಕಷ್ಟದಲ್ಲಿದ್ರೆ ನಮಗೆ ತುಂಬಾ ಕರಗೋದು ಮನಸ್ಸು. ನಮ್ಮ ಅಪ್ಪ ಕೂಡ ಹಂಗೆ ಇದ್ರು, ಓಕೆ. ಎಲ್ಲರಿಗೆ ಹೆಲ್ಪ್ ಮಾಡೋದು ಆ ಥರ ಎಲ್ಲ. ನಮಗೂ ಕೂಡ ಅದೊಂಥರ ಆಶ್ರಮಕ್ಕೆಲ್ಲ ನಾವು ಮುಂಚೆನೆ ಅಲ್ಲಿ ಊರಲ್ಲಿ ಒಂದು ಆಶ್ರಮ ಇತ್ತು, ಆವಾಗಲೂ ಒಮ್ಮೆ ಹೋಗಿದ್ವಿ ನಾವು ನೋಡೋಕೆ, ಅವರನ್ನು ನೋಡೋಕೆ. ಅವ್ರು ನೋಡಿದ್ರೆ ನಮಗೆ ಒಂಥರ ಬೇಜಾರು ನೋಡಿದ್ವಿ. ಹಾಗೆ ಈ ಸಂಸ್ಥೆ ಎಲ್ಲ ಹುಟ್ಟು ಹಾಕಿದ್ಮೇಲೆ ತುಂಬಾ ಕಾರ್ಯಕ್ರಮ ಎಲ್ಲ ಕೊಟ್ಟಿದ್ದೇವೆ ನಾವು. ಮತ್ತೆ ಆಶ್ರಮಕ್ಕೆ ಭೇಟಿ ಕೊಟ್ಟು ಅವ್ರ ಜೊತೆ ಎಲ್ಲ ಇದು ಮಾಡಿದ್ದೇವೆ, ಇದು ಕಾರ್ಯಕ್ರಮ ಎಲ್ಲ ಮಾಡಿದ್ದೇವೆ. ತುಂಬಾ ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಭಾಗವಹಿಸಿದ್ದೀರಿ. ಹಾಗಾಗಿ ನಿಮಗೆ ಅದರ ಬಗ್ಗೆ ಹೆಮ್ಮೆ ಇದೆ, ಖುಷಿ ಇದೆ ಅನ್ನೋ. ರೈಟ್, ಖಂಡಿತ ಮಾತಾಡಬೇಕು. ಈ ಒಂದು ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಜೊತೆಗೆ ಸಂಶೋಧನಾ ಏನು ಸಂಸ್ಥೆ ಅನ್ನುವಂಥದ್ದು, ಈ ಸಂಶೋಧನೆ ಅನ್ನುವಂಥ ಒಂದು ಆ ಪದ ಇದೆ. ಏನು ಸಂಶೋಧನೆ ಮಾಡ್ತೀವಿ? ಇತ್ತೀಚಿನ ಇಲ್ಲಿವರೆಗೆ ಕೂಡ ಕೆಲವರು ಕೇಳಿದ್ದಿದೆ ಸಂಶೋಧನಾ ಅಂದ್ರೆ ಏನು ಅಂತ. ಅಂದ್ರೆ ಸಂಶೋಧನೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಬಗ್ಗೆ ನಾವು ಅವರನ್ನು ಕೌನ್ಸಿಲಿಂಗ್ ಮಾಡೋದು. ಅಂದ್ರೆ ಅವರಿಗೆ ಏನು ಈಗ ನಮ್ಮ ಹತ್ರ ಬರ್ತಾರೆ, ನಮಗೆ ಒಬ್ಬರನ್ನು ನೋಡಿದ ಕೂಡಲೇ ಕ್ಯೂರಿಯಾಸಿಟಿ ಆಗುತ್ತೆ. ಸಮಾಜ ಸೇವಾ ಸಂಸ್ಥೆಯಲ್ಲಿ ಸಂಶೋಧನಾ ಅನ್ನುವಂಥ ಒಂದು ಪದ ಬಂದಾಗ ನಾವು ಮನಸ್ಸಿನೊಳಗೆ ಆಳಕ್ಕೆ ಇಳಿಲೇಬೇಕಲ್ಲ. ಈಗ ನಮಗೆ ಒಬ್ಬರ ಸಮಸ್ಯೆ ಇದೆ ಅಂತ ನೇರವಾಗಿ ಒಬ್ಬ ವ್ಯಕ್ತಿನ ನೋಡಿ ನಮಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅವ್ರ ಜೊತೆ ಅರ್ಧ ಗಂಟೆ ಕೂತು ಅವರಲ್ಲಿರುವ ಮನಸ್ಸಿನ ಭಾವನೆಗಳನ್ನು ಹೆಕ್ಕಿದಾಗ ಮಾತ್ರ ನಮಗೆ ಅರ್ಥ ಆಗೋದು. ಅದಕ್ಕೋಸ್ಕರ ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಅಂದರೆ ಅವರ ಕೆಲವೊಂದು ವಿಷಯಗಳಲ್ಲಿ ಅಭಿವೃದ್ಧಿ ಮತ್ತು ಸಂಶೋಧನೆ ಅಂದರೆ ಅವರ ಬಗ್ಗೆ ತಿಳ್ಕೊಂಡು ಅವರಿಗೆ ಬೇಕಾದಂತಹ ಸಲಹೆ ಸೂಚನೆ ಇರ್ಬೋದು, ಅವರಿಗೆ ನೆರವಾಗುವಂಥದ್ದು ಆ ಸಂಸ್ಥೆಯ ಉದ್ದೇಶ. ಹಾಗಾಗಿ ಆ ಹೆಸರನ್ನು ಇಟ್ಟಿದ್ದೀವಿ. ಓಕೆ. ಇನ್ನು ಕಾರ್ಯಕ್ರಮಗಳ ಬಗ್ಗೆ ನಾನು ಮಾತನಾಡಬೇಕು. ಪ್ರಾರಂಭದ ಬಗ್ಗೆ ಹೇಳಿದ್ರಿ, ಈ ರೀತಿಯಲ್ಲಿ ಆಲೋಚನೆ ಇತ್ತು, ಜೊತೆಗೆ ಈ ರೀತಿಯ ಸಂಸ್ಥೆಯನ್ನು ಮಾಡಬೇಕನ್ನುವಂಥ ಸಲಹೆ ಇತ್ತು, ಒಂದಷ್ಟು ಜನರ ಸಹಕಾರ ಇತ್ತು. ಸೊ ಪ್ರಾರಂಭದಲ್ಲಿ ಇದನ್ನು ಹೆಜ್ಜೆ ಇಡಬೇಕಾದ್ರೆ ನಿಮಗೆ ಯಾವ ರೀತಿಯ ಸವಾಲು ಎದುರಾಯಿತು? ಯಾಕಂದರೆ ಒಂದು ಸಂಸ್ಥೆಯೋ ಅಥವಾ ಒಂದು ವ್ಯವಹಾರವೋ ಎಲ್ಲವೂ ಕೂಡ ಪ್ರಾರಂಭದಲ್ಲಿ ಎಲ್ಲವೂ ಕೂಡ ಜ್ಞಾನ ಇರುವುದಿಲ್ಲ, ಮತ್ತೆ ಮತ್ತೆ ಕಲಿತಾ ಹೋಗ್ತಾರೆ ಅಥವಾ ಮತ್ತೆ ಮತ್ತೆ ಅದು ಅರಿವು ಅನ್ನುವಂಥದ್ದು ಆಗುತ್ತೆ. ಸೊ ನಿಮಗೆ ಹೇಗಿತ್ತು ಆ ಪ್ರಾರಂಭದ ದಿನಗಳು ಅಂತ? ನಾನು ಯಾವತ್ತು ಕಷ್ಟ ಅಂತ ಅನ್ಕೊಂಡೇ ಇಲ್ಲ ಇದನ್ನು, ಯಾವುದನ್ನು ಕೂಡ. ಯಾಕಂದ್ರೆ ಅದೊಂದು ಆತ್ಮಸ್ಥೈರ್ಯ ನನ್ನಲ್ಲಿ ಇತ್ತು ಮೊದಲಿಂದಲೂ. ಯಾವುದೇ ಕೆಲಸ ಮಾಡಬೇಕಿದ್ರು ಯಾವುದೋ ಒಂದು ಶಕ್ತಿ ನನಗೆ ಬೆಂಬಲ ನಿಂತಿದೆ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಖಂಡಿತವಾಗ್ಲು ಅದು ಏನಂತ ಗೊತ್ತಿಲ್ಲ, ದೇವರ ದಯ ಇರ್ಬೋದು, ಹಾಗೆ ಹೇಳ್ಬೋದು. ಮತ್ತೆ ನನಗೆ ಸಪೋರ್ಟ್ ಆಗಿ ನಿಂತವರು ಅಂತ ಹಿಂದಿನಿಂದ ನೀನು ಹೋಗು ಮಾಡು ಅಂತ ಹೇಳಿದವರು ಯಾರೂ ಇಲ್ಲ. ನನ್ನ ಹಸ್ಬೆಂಡ್ ಮತ್ತು ಅಪ್ಪ ಮೊದಲಿಂದ ನನಗೆ ಎಜುಕೇಷನಲ್ಲೆಲ್ಲ ತುಂಬ ಇದು ಮಾಡಿದ್ದಾರೆ. ಅಂದರೆ ಹೆಣ್ಮಕ್ಳು ಯಾರ ಮೇಲೆ ತಲೆ ತಗ್ಗಿಸಬಾರ್ದು, ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿಕೊಟ್ಟವರು ನಮ್ಮ ಅಪ್ಪ ಅಮ್ಮ. ಉತ್ತಮ ಸಂಸ್ಕಾರ ಹೇಳಿಕೊಟ್ಟವರು ಅಪ್ಪ ಅಮ್ಮ. ಅವರ ಮಾರ್ಗದರ್ಶನದಲ್ಲಿ ನಾನು ಈ ಸಂಸ್ಥೆಯನ್ನು ಬೆಳೆಸ್ತಾ ತಂದೆ ತಾಯಿಯ ಮಾರ್ಗದರ್ಶನದ ಜೊತೆಯಲ್ಲಿ ನಿಮ್ಮ ಬದುಕಿನಲ್ಲಿ ಕೈ ಹಿಡಿದವರು ಕೂಡ ಅದೇ ರೀತಿಯ ಒಂದು ಮನಸ್ಥಿತಿಯವರು. ಹಾಗಾಗಿ ನಿಮಗೆ ಎಲ್ಲದಕ್ಕೂ ಕೂಡ ಒಂದು ಹೆಜ್ಜೆ ಮುನ್ನಡೆ ಇಡೋದಕ್ಕೆ ಧೈರ್ಯ ಅನ್ನುವಂಥದ್ದು. ಸೊ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರಿ ಅನ್ನುವಂಥದ್ದು ವಿಚಾರಗಳಿದೆ. ಈ ಒಂದು 9 ಇದು 10ನೇ ವರ್ಷ. ನಾನು ಕೇಳುದು, ಯಾವುದೆಲ್ಲ ಕಾರ್ಯಕ್ರಮಗಳು ಒಂದು ಲಿಸ್ಟ್ ಔಟ್ ಮಾಡಿದ್ರೆ ಯಾವುದೆಲ್ಲ ಕಾರ್ಯಕ್ರಮಗಳು ಅಂತ ಲೆಕ್ಕ ಇಲ್ಲ ಸರ್. ನಾವು ಅಂದ್ರೆ ಲೆಕ್ಕ ಇಟ್ಟದ್ದೇ ಇಲ್ಲ. ಫೋಟೋಸ್ ಇರ್ಬೋದು ಅಥವಾ ಈಗ ಇತ್ತೀಚಿನ ದಿನಗಳಲ್ಲಿ ನಾನು ಕೇಳುವಂಥದ್ದು, ಕೆಲವರು ಅಂದ್ರೆ ಇಂತಿಷ್ಟ ಕಾರ್ಯಕ್ರಮಗಳು, ಇಂತಹ ಕಾರ್ಯಕ್ರಮಗಳನ್ನು ಮಾತ್ರ ಈ ಒಂದು ಸಂಸ್ಥೆಯಲ್ಲಿ ಮಾಡ್ಕೊಂಡು ಹೋಗ್ತೀವಂತ. ಸೊ ನೀವು ಆತರ ಏನಾದ್ರು ಚೌಕಟ್ಟನ್ನು ಹಾಕೊಂಡಿದ್ದೀರಾ? ಸಾಧಾರಣ ಹೆಚ್ಚಾಗಿ ಹೆಣ್ಮಕ್ಕಳಿಗೆ ರಿಲೇಟೆಡ್. ಹೆಣ್ಮಕ್ಳು ಅಂತ ಹೇಳಿದ್ರೆ ಈಗ ಗಂಡನಿಗೆ ಕ್ಯಾನ್ಸರ್ ಇದ್ರೆ, ಕ್ಯಾನ್ಸರ್ ಪೇಷಂಟ್ ಆಗಿರ್ತಾರೆ, ಆ ಸಂದರ್ಭದಲ್ಲಿ ನಾವು ಹೆಣ್ಮಕ್ಕಳಿಗೆ ಸಹಾಯ ಮಾಡ್ಬೇಕು. ಅಂದ್ರೆ ಹೆಣ್ಮಕ್ಳಿಗೆ ಸಹಾಯ ಆಗೋದಲ್ವಾ. ಗಂಡನಿಗೆ ಕ್ಯಾನ್ಸರ್ ಇದ್ದಾಗ ನಾವು ಹೆಣ್ಮಕ್ಳಿಗೆ ಸಹಾಯ ಮಾಡ್ತೀವಿ. ಅಂದ್ರೆ ಗಂಡನಿಗೆ ಇದ್ರೂ ಕೂಡ ಕೆಲವರು ಕೇಳ್ತಾರೆ, ನೀವು ಪುರುಷರಿಗೆ ಯಾಕೆ ಕೊಡ್ತೀರಾ ಅಂತ. ಅಂದ್ರೆ ಅಲ್ಲಿ ಸಫರ್ ಆಗೋದು ಹೆಣ್ಮಗಳಲ್ವಾ. ಹಾಗಾಗಿ ಮಕ್ಕಳಿದ್ರು ಕೂಡ, ಸಣ್ಣ ಮಕ್ಕಳು ಈಗ ಇತ್ತೀಚೆಗೆ ಅಷ್ಟೇ ಒಂದು ಗಂಡ ಹೆಂಡತಿ ಇದ್ರು, ಅವರು ಒಂದು ದತ್ತು ಮಗುವನ್ನು ತಗೊಂಡಿದ್ರು. ಆದ್ರೆ ಗಂಡ ಕ್ಯಾನ್ಸರ್ ಇಂದ ತೀರ್ಕೊಂಡ್ರು. ಅವರು ಬಂದು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ, ಮೇಡಮ್ ಏನಾದ್ರು ಹೆಲ್ಪ್ ಮಾಡಿದ್ದ, ಕ್ಯಾನ್ಸರ್ ಇರುವಾಗಲೇ ನನ್ನ ಹತ್ರ ಬಂದು ನಾನು ಅವರಿಗೆ ಹೇಳಿದೆ, ನನ್ನ ಇತ್ತೀಚೆಗೆ ಅಷ್ಟೇ ನಂದು 1 ವರ್ಷದಿಂದ ನನ್ನ ಅಮ್ಮ ಕೂಡ ತೀರ್ಕೊಂಡ್ರು, ಹಾಗೆ ಮಾಡ್ತಾ ಇದ್ವಿ ಕಾರ್ಯಕ್ರಮ ಕರಿತೀವಿ ಅಂತ ಹೇಳಿದೆ. ಅಷ್ಟರಲ್ಲಿ ಅವರ ಗಂಡ ಕೂಡ ತೀರ್ಕೊಂಡ್ರು. ಅನಂತರ ಆ ಮಗುವನ್ನು ನಾವು ಶೈಕ್ಷಣಿಕ ದತ್ತು ತಗೊಂಡ್ವಿ ನಮ್ಮ ಸಂಸ್ಥೆಯಿಂದ. ಮೊನ್ನೆ ತಾನೇ ಆಯ್ತದು ಪ್ರೋಗ್ರಾಮ್. ಹಾಗೆ ದತ್ತು ತಗೊಂಡ್ವಿ, ಅದರ ಜವಾಬ್ದಾರಿಯನ್ನು ನಾನು ಹೊರ್ತಾ ಇದ್ದೀನಿ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಕ್ಯಾನ್ಸರ್ ಪೇಷಂಟ್ಗೆ ತುಂಬ ಸಹಾಯ ಮಾಡ್ತಾ ಇದ್ವಿ ಆಗಾಗ, ಯಾವಾಗ ಅಂತಿಲ್ಲ. ಮತ್ತೆ ನಾವು ಆಶ್ರಮಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಅವರಿಗೆ ಬೇಕಾದಂಥ ಸಲಹೆ ಸೂಚನೆ, ಕಾನೂನು ಮಾಹಿತಿ ಇರ್ಬೋದು, ಅಥವಾ ನನ್ನ ಹಸ್ಬೆಂಡ್ ಡಾಕ್ಟರ್ ಆಗಿರೋದ್ರಿಂದ ಅವರು ಕೂಡ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದರೆ ಸಮಾಜದಲ್ಲಿ ಅವರು ಕೂಡ ಅಂದರೆ ಪೇಷಂಟ್ಗಳಿರ್ಬೋದು ಅಥವಾ ಬಡವರಿರ್ಬೋದು, ಹಲವಾರು ಜನರಿಗೆ ಉಚಿತ ಔಷಧಿ ವ್ಯವಸ್ಥೆ ಇರ್ಬೋದು, ಅಥವಾ ಉಚಿತವಾಗಿ ಅವರ ರಕ್ತ ಪರೀಕ್ಷೆ, ಇದು ಈ ಥರ ಕೆಲವೆಲ್ಲ ಅಗತ್ಯ ವಸ್ತುಗಳನ್ನು ಕೊಡುವಂಥದ್ದಿರ್ಬೋದು. ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳಿಕೆ ಆಗಲ್ಲ, ಅರ್ಥ ಆಗುತ್ತೆ ನಮಗೂ ಕೂಡ. ನಾನು ಅನ್ನಪೂರ್ಣ ಅವರಲ್ಲಿ ಕೇಳುವಂಥದ್ದು,
ನಿಮ್ಮ ಜೊತೆ ಇರುವಂತಹ ಮಹಿಳೆಯರಿದ್ದಾರೆ, ಈ ಒಂದು ಸಂಸ್ಥೆಯ ಜೊತೆಗೆ ನಿಲ್ಲುವಂಥವ್ರು, ಕಾರ್ಯಕ್ರಮದ ಜೊತೆ ನಿಲ್ಲುವವರು, ಉತ್ಸಾಹ ಹೇಗಿರ್ತದೆ? ನೀವೆಲ್ಲ ಹೇಗೆ ಭಾಗವಹಿಸ್ತೀರಾ ಅಂತ? ಚೆನ್ನಾಗಿರ್ತೇವೆ ಅಂದ್ರೆ ಒಂದ್ಸಲ ಒಟ್ಟಿಗೆ ಆದ್ರೆ ಓಕೆ, ಎಲ್ಲ ನೋವೆಲ್ಲ ಮರೆತು ಚೆನ್ನಾಗಿ ಇದು ಮಾಡ್ತಾರೆ ಅವರು. ನಿಮ್ಮ ಸ್ವಂತಿಕೆ ಜೀವನದ ನೋವುಗಳನ್ನ ಮರೆತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ? ಖಂಡಿತ ಇದೆಲ್ಲವೂ ಕೂಡ ಸ್ಫೂರ್ತಿ ಆಗುವಂಥದ್ದು. ಮಹಿಳೆಯರೆಲ್ಲ ಒಟ್ಟಾಗಿ ಏನೋ ಒಂದು ಬದಲಾವಣೆ ತರಬೇಕು. ಯಾರೆಲ್ಲ ಶೋಷಣೆ ದೌರ್ಜನ್ಯಕ್ಕೆ ಒಳಗ ಆಗ್ತಾರೆ ಮಹಿಳೆಯರು, ಅವರ ಬದುಕಿಗೆ ಒಂದು ಧೈರ್ಯ ಆಗಬೇಕನ್ನೋ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡುವಂಥದ್ದು, ಒಗ್ಗಟ್ಟಿನ ಹೆಜ್ಜೆಯನ್ನು ಇಡುವಂಥದ್ದು ಅನ್ನುವಂಥದ್ದು ನಾನು ಕೇಳಬೇಕು. ಒಂದು ಧ್ಯೇಯ ಉದ್ದೇಶ ಅನ್ನುವಂಥದ್ದು ಒಂದು ಸಂಸ್ಥೆಯ ಜೊತೆಗೆ ಹುಟ್ಕೊಳ್ಳುತ್ತೆ. ಆ ಸಂಸ್ಥೆ ಹುಟ್ಕೊಳ್ಬೇಕಾದ್ರೆ ಅದೆಲ್ಲವೂ ಕೂಡ ಕಾರಣ ಆಗುತ್ತೆ. ಆದರೆ ಆ ಉದ್ದೇಶಗಳು ಬದಲಾಗ್ತಾ ಹೋಗುತ್ತೆ. ಅಂದರೆ ಇನ್ನೊಂದು ಹೆಚ್ಚುವರಿ ಉದ್ದೇಶಗಳು ಜೊತೆ ಆಗುತ್ತೆ. ಸೊ ನಿಮ್ಮ ಈ ಒಂದು ಸಂಸ್ಥೆಯ ಜೊತೆಯಲ್ಲಿ ಧ್ಯೇಯ ಉದ್ದೇಶಗಳು ಒಂದು ರೀತಿಯಲ್ಲಿತ್ತು. ಆ ಬಳಿಕ ಬೇರೆ ಬೇರೆ ಇದನ್ನ ವಿಭಾಗವಾರು ಮಾಡಿಕೊಂಡು ಅಥವಾ ಇದನ್ನ ಅಭಿವೃದ್ಧಿ ಪಡಿಸ್ತಾ ಹೋದ್ರ ನೀವು ಹೇಗೆ, ಅಥವಾ ಒಂದು ಸೀಮಿತ ಚೌಕಟ್ಟಿನೊಳಗೆ ಈ ಸಂಸ್ಥೆ ಕಾರ್ಯಚಟುವಟಿಕೆಗಳನ್ನ ಮಾಡಿದ್ರ ಅಂತ? ಫಸ್ಟ್ಗಿಂತ ಈಗ ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಉಂಟು. ನೆಕ್ಸ್ಟಿನ ಮುಂದಿನ ದಿನಗಳಲ್ಲಿ ಅದೇ ಯಾರಾದ್ರೂ ನೊಂದ ಮಹಿಳೆ ಇದ್ರೆ ಅಥವಾ ಯಾರಾದ್ರೂ ಅನಾಥರಿದ್ರೆ, ವೃದ್ಧರಿಗೆ ಕೂಡ ಒಂದು ಆಶ್ರಮ ಮಾಡುವಂತಹ ವ್ಯವಸ್ಥೆ ಕೂಡ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಅವರಿಗೆ ಒಂದು ಆಶ್ರಯ ಕೊಡುವಂತಹ ಒಂದು ವ್ಯವಸ್ಥೆ ಮಾಡಬೇಕು. ಬೇರೆ ಬೇರೆ ಉದ್ದೇಶಗಳಿದೆ ಸರ್. ಎಲ್ಲವನ್ನು ಹೇಳ್ಕೊಳ್ತಾ ಹೋದ್ರೆ ಮಾಡ್ಲಿಕ್ಕೂ ನಮಗೆ ಸಾಧ್ಯ ಆಗ್ಬೇಕು. ಖಂಡಿತ ಒಂದು ಇಲ್ಲಿ ಕೇಳಬೇಕು, ಕ್ಯಾನ್ಸರ್ ಪೀಡಿತರಿಗೆ ಸಹಾಯ ಅನ್ನುವಂಥದ್ದು, ಕ್ಯಾನ್ಸರ್ ಪೀಡಿತರನ್ನ ಗುರಿಯಾಗಿಸ್ಕೊಂಡು ಅವರಿಗೆ ಏನಾದರೂ ಸಹಾಯ ಮಾಡಬೇಕು. ಯಾವ ರೀತಿಯ ಸಹಾಯಗಳನ್ನ ಮಾಡ್ತಾ ಬಂದಿದ್ದೀರಾ? ಹೆಚ್ಚಾಗಿ ಬೇಕಾಗಿರುವಂಥದ್ದು ಧನ ಸಹಾಯ, ಓಕೆ, ಮತ್ತೆ ಆತ್ಮಸ್ಥೈರ್ಯ ತುಂಬುವಂಥದ್ದಿರ್ಬೋದು, ಅವರನ್ನು ಕೌನ್ಸಿಲಿಂಗ್ ಮಾಡುವಂಥದ್ದಿರ್ಬೋದು, ಆ ಪೇಷಂಟ್ ಅಲ್ಲಿ ಇರ್ಬೋದು, ಅವರ ಮನೆಯವರಲ್ಲಿ, ಮುಖ್ಯವಾಗಿ ಅವರ ಮನೆಯವರಲ್ಲಿ ಧೈರ್ಯ ಕೊಡುವಂಥದ್ದಿರ್ಬೋದು. ಆ ರೀತಿಯ ಕೆಲಸವನ್ನು ನಾವು ಮಾಡ್ತಾ ಬರ್ತಾ ಇದ್ವಿ. ಓಕೆ, ಎಸ್, ರೈಟ್. ಇನ್ನೊಂದು ಇಲ್ಲಿ ಮುಖ್ಯವಾಗಿ ಎಲ್ಲರ ಗಮನ ಸೆಳೆಯುವಂಥದ್ದು ಮಹಿಳೆಯರ ದೌರ್ಜನ್ಯ ಜೊತೆಗೆ ಅವರ ಶೋಷಣೆ ವಿರುದ್ಧ ನೀವು ಧ್ವನಿಯಾಗಿ ಅವರ ಬದುಕಿನಲ್ಲಿ ನಿಲ್ತೀರಾ. ಸೊ ನಾನು ಕೇಳುವಂಥದ್ದು, ಯಾವ ರೀತಿಯ ಸಂದರ್ಭಗಳಲ್ಲಿ ನೀವು ಜೊತೆಯಾಗಿ ನಿಂತಿದ್ದೀರಾ? ನೀವು ಕಂಡಂತ, ನಿಮ್ಮ ಸಂಸ್ಥೆ ಕಂಡಂತ ಒಂದಷ್ಟು ಸಿಚುವೇಶನ್ಸ್ ಅನ್ನ ಹೇಳೋದಾದ್ರೆ ಯಾವ ಸಂದರ್ಭದಲ್ಲಿ ಮಹಿಳೆಯರ ಜೊತೆ ನಿಂತಿದ್ದೀರಾ ಅಂತ? ಮಹಿಳೆಯರಂತ ಹೇಳಿದ್ರೆ, ಈಗ ಒಂದು ತಡರಾತ್ರಿಯಲ್ಲಿ ಗಂಡ ಹೆಂಡತಿಗೆ ಬೇಡದ್ದು ಬೈದ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹಲ್ಲೆ ಮಾಡಲಿಕ್ಕೆ ಸಂದರ್ಭದಲ್ಲಿ ಕೂಡ ನಾವು ಆ ಟೈಮಲ್ಲಿ ಕೂಡ ಅವರಿಗೆ ರಕ್ಷಣೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಅದು ಬಿಟ್ಟು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಈ ಮಾಧ್ಯಮಗಳಲ್ಲಿ ಆಗುವಂತಹ ದುರಂತಗಳಿರ್ಬೋದು. ಇತ್ತೀಚೆಗೆ ನೀವು ಅಷ್ಟೇ ಕೇಳಿರ್ಬೋದು, ಫೇಸ್ಬುಕ್ ಪ್ರೇಮ ಪ್ರಕರಣ 4 ವರ್ಷದ ಹಿಂದೆ ನಡೆದಿರುವಂಥದ್ದು. ಆ ಕೇಸನ್ನು ಕೂಡ ನಾನು ಅದು ಬಡವರು ಅಂತ ನೋಡಲಿಲ್ಲ, ಅಥವಾ ಒಂದು ಹೆಣ್ಣು ಮಗುವಾಗಿ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ಅವರ ಮನೆಯವರು ಸಫರ್ ಆಗ್ತಾ ಇದ್ದಾರೆ, ತಾಯಿ ಸಫರ್ ಆಗ್ತಾ ಇದ್ದಾರೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವತ್ತೇ ಒಂದೇ ದಿನಕ್ಕೆ ನಾನು ಬ್ರೇಕ್ ಹೊಡೆದಿದ್ದೀನಿ ಆ ಕೇಸ್ಗೆ ಕೂಡ. ಗೊತ್ತಿರ್ಬೋದು ನಿಮಗೆ, ಮಂಗಳಮುಖಿ ಅನ್ನೋ ಒಂದು ಕೇಸ್ ಪ್ರಕರಣ ಇರ್ಬೋದು. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮದೇ ಅಂತ ಸ್ವಂತ ಅಂತ ನಾನು ಆಗಲೇ ಹೇಳಿದೆ, ಯಾರೇ ನೋವಿದ್ರು ಕೂಡ ನನ್ನ ಸ್ವಂತ ನೋವು ಅಂತ ಅಂದ್ಕೊಂಡು ನಾನು ಕೆಲಸ ಮಾಡ್ತೀನಿ, ನನ್ನದೇ ಅನ್ನುವಂತಹ ಒಂದು ಭಾವನೆ ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ. ಹಾಗೆ ಯಾರೇ ದೌರ್ಜನ್ಯ ಆದರೂ ಕೂಡ ಅವರಿಗೆ ಏನಾದರೂ ಒಂದು ನ್ಯಾಯ ಕೊಡಬೇಕು, ನಮ್ಮಿಂದ ಆದಷ್ಟು ನಮಗೆ ಪ್ರಯತ್ನ ಮಾಡ್ತೀವಿ. ಖಂಡಿತ. ಅದು ನಾನು ಒಂದು ಹೇಳುವಂಥದ್ದು, ನಿಮಗೆ ಈ ರೀತಿಯ ಯಶಸ್ಸು ಸಿಗಬೇಕಾದ್ರೆ ಅದು ಯಾಕಾಗಿ ಆಯ್ತು ಅಂತ ಹೇಳಿದ್ರೆ, ನೀವು ಬೇರೆಯವರ ಸಮಸ್ಯೆಗಳನ್ನ ನಿಮ್ಮದು ಅಂತ ತಿಳ್ಕೊಂಡು ನೀವು ಅದಕ್ಕೆ ಹೋರಾಟವನ್ನ ಮಾಡ್ತೀರಾ ನೋಡಿ. ಅದಕ್ಕೋಸ್ಕರ ಈ ಸಂಸ್ಥೆ ಆಗಲಿ ನಿಮ್ಮ ಕಾರ್ಯಕ್ರಮಗಳಾಗಲಿ ಎಲ್ಲವೂ ಕೂಡ ಯಶಸ್ಸಾಗುವಂಥದ್ದು ಅದಕ್ಕೋಸ್ಕರ. ಇನ್ನು ಮೊದಲು ಈ ಸಂಸ್ಥೆ ಪ್ರಾರಂಭ ಆಗಿ ಮೊದಲು ಮಾಡಿದಂಥ ಕಾರ್ಯಕ್ರಮ ಅಥವಾ ಸಮಾಜ ಸೇವೆ ಅಂತ ಹೇಳಿದ್ರೆ ಏನು? ಫಸ್ಟಿಗೆ ನನ್ನ ಅಮ್ಮನ ಕೈಯಲ್ಲೇ ಉದ್ಘಾಟನೆ ಮಾಡಿಸಿದೆ ವಾತ್ಸಲ್ಯಮಯಿ ಸಂಸ್ಥೆ ಅನ್ನೋದು. ಆ ದಿನ ಅಂಗವಿಕಲರಿಗೆ ಮತ್ತು ಎಜುಕೇಷನ್ ಕಲೀಲಿಕ್ಕೆ ಹೆಣ್ಣು ಮಕ್ಕಳಿಗೆ ಧನ ಸಹಾಯ ಮಾಡಿದ್ವಿ. ಆ ದಿನ ಫಸ್ಟ್ ಪ್ರಥಮ ಅದೇ ಅಂಗವಿಕಲರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ. ಖಂಡಿತ. ಒಂದು ಈ ಸಂಸ್ಥೆಯನ್ನ ಕಟ್ಟಿ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರ, ಜೊತೆಗೆ ಅಂಗವಿಕಲರ ಬಗ್ಗೆ ಒಂದಷ್ಟು ಮಮಕಾರವನ್ನು ತೋರಿಸಿ ಅವರಿಗೆ ಏನಾದರೂ ಧನ ಸಹಾಯ ಮಾಡಬೇಕು, ಅವರ ಬದುಕಿಗೆ ಸಹಾಯ ಮಾಡಬೇಕು. ನಾನು ಒಂದು ವಿಚಾರ ಕೇಳಬೇಕು, ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಾಗ ಇದಕ್ಕಿಂತ ಮುಂಚೆ ನೀವು ಸಮಿತಿಗಳನ್ನು ಅಥವಾ ಘಟಕಗಳನ್ನು ಮಾಡಿಕೊಂಡು ಅಥವಾ ವಿಭಾಗವಾರು ಮಾಡ್ಕೊಂಡು ಮಾಡ್ತೀರಾ, ಅಥವಾ ಏಕಾಂಗಿಯಾಗಿ ನೀವು ಒಂದಷ್ಟು ಜನ ಸೇರ್ಕೊಂಡು, ಅಂದ್ರೆ ನೀವು ಮುಂದೆ ನಿಂತು ಒಂದಷ್ಟು ಜನರನ್ನು ಸೇರ್ಕೊಂಡು ಮಾಡಿ? ಆ ರೀತಿಯ ಅಂದ್ರೆ ವಿಂಗಡಣೆ ಯಾವತ್ತೂ ಮಾಡಿಲ್ಲ. ಎಲ್ಲರನ್ನು ಜೊತೆಗೂಡಿಸಿಕೊಂಡು ಎಷ್ಟು ಜನ ನೋಡಿ, ಅವರಿಗೆ ಇಷ್ಟ ಇರುತ್ತೆ, ಕೆಲವರಿಗೆ ಮಹಿಳೆಯರಿಗೆ ಅವರದೇ ಆದ ಲೋಕದ ಅವರಿಗೆ ನೋವಿರುತ್ತೆ, ಅವರಿಗೆ ಕೂಡ ಆಸೆ ಇರುತ್ತೆ ನಮಗೆ ಕೂಡ ಸಮಾಜದಲ್ಲಿ ಬಂದು ಕೆಲಸ ಮಾಡಬೇಕು ಅಂತ ಮಹಿಳೆಯರನ್ನು ನಾನು ಕರೀತೀನಿ. ಎಲ್ಲರನ್ನೂ ಅಂತಲ್ಲ, ಕೆಲವರಿಗೆ ಇಂಟ್ರೆಸ್ಟ್ ಇದ್ದು ಬರಬೇಕು, ನಾವಾಗಿ ಒತ್ತಾಯಪೂರ್ವಕವಾಗಿ ಕರೆದ್ರೆ ಅವರಾಗಿ ಮನಸ್ಸಿಂದ ಒಪ್ಪಿಕೊಂಡು ಮಾಡಬೇಕು. ಆ ರೀತಿಯ ವಿಂಗಡಣೆ ಅಂತ ಮಾಡಿಲ್ಲ, ನಾವು ಒಟ್ಟಾಗಿ ಮಾಡ್ತಾ ಇದ್ದೇವೆ.
ಓಕೆ ಓಕೆ. ಅಂದ್ರೆ ಯಾರು ಕೂಡ ಅಲ್ಲಿ ವಿಭಾಗ ಮಾಡ್ಕೊಂಡಿಲ್ಲ, ನಾನು ಈ ಕೆಲಸ ಮಾಡ್ತೀನಿ ಆ ಕೆಲಸ ಅಂತ ಏನಿಲ್ಲ, ಜೊತೆಗೆ ಸೇರ್ಕೊಂಡು ಹೋಗ್ತೀರಾ, ಯಾರು ಯಾವ ಕೆಲಸವನ್ನ ಮಾಡ್ಬೇಕು ಆ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಕೇಳುದು, ಸಂಸ್ಥೆಯಲ್ಲಿ ಎಷ್ಟು ಜನ ಇದ್ದಾರೆ, ನೀವೆಲ್ಲ ಎಷ್ಟು ಜನ ಇದ್ದೀರಾ ಅಂತ ಹೇಳಿ? ಸಂಸ್ಥೆಯಲ್ಲಿ ಅಂತ ಹೇಳಿದ್ರೆ ತುಂಬಾ ಜನ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಮುಖ್ಯವಾಗಿ ಇರೋದಂದ್ರೆ ಒಂದು 100ರವರೆಗೆ ಇದ್ದಾರೆ ಈಗ ಸದ್ಯಕ್ಕೆ. 100 ಜನ ಕೇಳುದು, ನೀವು ಹೇಳಿದ್ರಿ ಏನು ಇಲ್ಲದೆ ಪ್ರಾರಂಭ ಆದಂತ ಸಂಸ್ಥೆ 100ರವರೆಗಿನ ಜನ ಅದರಲ್ಲಿ ಸಕ್ರಿಯವಾಗಿ ಇದ್ದಾರೆ ಅನ್ನುವಂಥದ್ದು, ಅದನ್ನೊಂದು ಇವಾಗ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಏನ್ ಅನಿಸ್ತದೆ ನಿಮಗೆ? ಅಂದ್ರೆ ನೀವು ಸದಸ್ಯರು ಅಂತ ಕೇಳಿದೀಗ, ಹೌದು ತುಂಬಾ ಜನ ಇದ್ದಾರೆ, ಎಷ್ಟು ಅಂತ ಲೆಕ್ಕ ಇಲ್ಲ ಸರ್. ತುಂಬಾ ಜನ ಇದ್ದಾರೆ. ನಾನು ಅದನ್ನ ಕೇಳ್ತಾ ಇದ್ದೀನಿ. ಅಂದ್ರೆ ಝೀರೋ ಏನಿಲ್ಲದೆ ಒಂದು ಪ್ರಾರಂಭ ಉಟ್ಕೊಳ್ಳುತ್ತೆ. ತುಂಬಾ ಇಂಟ್ರೆಸ್ಟೆಡ್ ಆಗಿ ಅವರೇ ಬರ್ತಾರೆ. ನಾನು ನಿಮ್ಮ ಸಂಸ್ಥೆಯಲ್ಲಿ ಪುರುಷರು ಕೂಡ ಬರ್ತಾ ಇದ್ದಾರೆ ಸರ್. ಅವರಿಗೆ ಅವಕಾಶ ಇದೆ ಹಾಗಾದ್ರೆ? ಖಂಡಿತವಾಗ್ಲೂ ಇದೆ ಸರ್. ಅವರು ಅಲ್ಲ, ಇಲ್ಲಿ ನಿಮ್ಮ ವಾತ್ಸಲ್ಯ ಎನ್ನುವಂತ ಮಹಿಳಾ ಅಭಿವೃದ್ಧಿಗೆ ಇರುವಂತದ್ದು ಖಂಡಿತ. ಅಂದ್ರೆ ಎಷ್ಟೋ ಜನ ಪುರುಷರು ಕೂಡ ನೋಡ್ತಾ ಬರ್ತಾ ಇದಾರಲ್ಲ, ಅಂದ್ರೆ ಒಳ್ಳೆಯ ಮನೆತನದಲ್ಲಿ ಹುಟ್ಟಿದವರು ಕೂಡ ಇದ್ದಾರೆ, ಒಳ್ಳೆಯ ಸಂಸ್ಕಾರವಂತರಿದ್ದಾರೆ. ಅವರಿಗೂ ಅರ್ಥ ಆಗುತ್ತೆ ಮಹಿಳೆಯರೆಷ್ಟು ನೋವಿನಲ್ಲಿ ಇರ್ತಾರೆ, ಅವರಿಗೂ ಸಹಾಯ ಮಾಡ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡಿರ್ತಾರೆ. ಅವರಿಗೂ ಅನ್ಯಾಯ ಆಗ್ಬಾರ್ದು, ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ನಮ್ದು ಸಪೋರ್ಟ್ ಇದೆ ಅಂತ ತುಂಬಾ ಜನ ಬಂದಿದ್ದಾರೆ ಸರ್. ಹೌದು, ಖಂಡಿತ. ಬಂದವರ ಬಗ್ಗೆ ಬಹಳಷ್ಟು ಗೌರವದಿಂದ ಮಾತಾಡ್ತಾ. ಹೌದು ಸರ್, ಹೌದು, ಖಂಡಿತ ಖಂಡಿತ ಸರ್, ಖಂಡಿತ. ಈ ಬಗ್ಗೆ ಖುಷಿ ಇದೆ. ಅಂದ್ರೆ ಪುರುಷರು ಕೂಡ ಮಹಿಳೆಯರ ದೌರ್ಜನ್ಯದ ವಿರುದ್ಧ ಅಥವಾ ಅವರಿಗೆ ಆಗ್ತಾ ಇರುವಂತ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಅರಿವುಳ್ಳವರು ಇಂಥ ಸಂಸ್ಥೆಗಳ ಜೊತೆ ನಿಲ್ತಾರೆ. ಏನಾದ್ರೂ ಸಹಾಯ ಮಾಡೋಣ, ಯಾವ ರೀತಿಯಲ್ಲಿ ಆದ್ರೂ ಅವರ ಬದುಕಿಗೆ ಭರವಸೆ ಆಗೋಣ, ಧೈರ್ಯ ತುಂಬುವ ಕೆಲಸವನ್ನ ಮಾಡೋಣ ಅಂತ. ಇನ್ನು ಇದರ ವ್ಯವಹಾರಗಳನ್ನುವಂಥದ್ದು ಹೇಗೆ ಮಾಡ್ಕೊಳ್ತೀರಾ ತಾವು? ಅಂದ್ರೆ ಈಗ ಒಂದು ಕಾರ್ಯಕ್ರಮದ ಆಯೋಜನೆ, ನಾನು ಮುಖ್ಯವಾಗಿ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತೀನಿ. ಈ ಕಾರ್ಯಕ್ರಮ ಒಂದು ಆಗಬೇಕು, ನಾಡಿದ್ದು ಏನೋ ಒಂದು ಕಾರ್ಯಕ್ರಮ ಇದೆ, ಆ ಪ್ಲಾನಿಂಗ್ ಯಾರು ಮಾಡ್ತಾರೆ, ಜೊತೆಗೆ ಅದನ್ನ ಪ್ಲಾನಿಂಗ್ ಆದದನ್ನ ಅದನ್ನ ಕಾರ್ಯರೂಪಕ್ಕೆ ತರಬೇಕು, ಅದನ್ನ ಯಾವ ರೀತಿ ಮಾಡ್ಕೊಳ್ತೀರಾ? ಇದು ಕ್ಯೂರಿಯಾಸಿಟಿ. ಯಾಕಂತ ಹೇಳಿದ್ರೆ ಇರುವುದು ಹೆಚ್ಚಿನವರು ಮಹಿಳೆಯರೇ ತಮ್ಮ ತಂಡದಲ್ಲಿ. ಹೇಗೆ ಮಾಡ್ಕೊಳ್ತೀರಾ ಇದನ್ನ? ಸತ್ಯ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ಅದು ಇವಾಗ ಇದನ್ನು ನಿಮಗೆ ಬಿಟ್ಬಿಡ್ತೀನಿ ನಾನು. ಯಾಕಂತ ಹೇಳಿದ್ರೆ ಒಂದು ರೀತಿ ಕ್ಯೂರಿಯಾಸಿಟಿ ನಮಗೂ ಕೂಡ, ಯಾವ ರೀತಿಯಲ್ಲಿ ಮಾಡ್ಕೊಳ್ಬಹುದು ಇವರು. ಅದೇ ಹೇಳಿದ್ದು, ಅದೊಂದು ಶಕ್ತಿ ಇದೆ ಅಂತ ಹೇಳಿದೆ ನಿಮ್ಮ ಹತ್ರ. ಬೇರೆ ಯಾರ ಸಹಕಾರ ಇರೋದಿಲ್ಲ, ಮಹಿಳೆಯರೆಲ್ಲ ಬರ್ತಾರೆ, ಬರೋದಿಲ್ಲ ಅಂತ ಇಲ್ಲ. ಆದರೆ ಕೆಲವೊಂದು ಅವರವರಿಗೆ ಸಮಸ್ಯೆ ಇರುತ್ತೆ. ನಾವೆಲ್ಲರನ್ನು ಮಹಿಳೆಯರ ಸಮಸ್ಯೆ ಅಂತ ಹೇಳುವ ನಮಗೆಲ್ಲ ಅರ್ಥ ಆಗುತ್ತೆ. ಪುರುಷರಾದ್ರೆ ಎಲ್ಲ ಬಿಟ್ಟು ಬರ್ತಾರೆ, ಅಂದ್ರೆ ಬೆಳಗ್ಗೆ ಹೋದವರು ಸಂಜೆ ಹೋದ್ರು ಪರವಾಗಿಲ್ಲ. ಮನೆಯಲ್ಲಿ ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ ತುಂಬಾ ಜವಾಬ್ದಾರಿ ಇರುತ್ತೆ, ಮಕ್ಕಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕೆಲಸಕ್ಕೆ ಹೋಗೋರು. ಅಂದ್ರೆ ಅವರನ್ನು ನಾವು ಒತ್ತಾಯ ಮಾಡೋಕ್ಕಾಗಲ್ಲ, ಎಲ್ಲ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ. ಅವರು ಇಷ್ಟಪಟ್ಟು ಬಂದ್ರೆ ಓಕೆ. ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲವನ್ನು ಪ್ಲಾನ್ ಮಾಡಿ, ನಾನು ಒಬ್ಬಳೇ ಮೊನ್ನೆ ಕೂಡ ಒಂದು ಕಾರ್ಯಕ್ರಮ ಎಲ್ಲ ರೆಡಿ ಮಾಡಿ ಸ್ಟೇಜ್ ಹಂತದವರೆಗೂ ಎಲ್ಲ ಕಾರ್ಯಕ್ರಮವನ್ನು ರೆಡಿ ಮಾಡ್ತೀನಿ. ಸಮಗ್ರ ನಿರ್ದೇಶನ ಅನ್ನುವಂತ ನಿಮ್ದಿರ್ತದ? ಇದೆಲ್ಲ ನೋಡ್ತಾ ಹೋದ್ರೆ ನೀವು ಬಂದಿರುವಂತ ಒಂದೊಂದು ಹೆಜ್ಜೆಗಳು ಕೂಡ ಅಷ್ಟು ಸ್ಪಷ್ಟವಾಗಿದೆ. ಅಂದ್ರೆ ಎಲ್ಲ ಅನುಭವಗಳ ಜೊತೆ ಬಂದಿದ್ದೀರಾ? ಖಂಡಿತ ಖಂಡಿತ. ಅಂದ್ರೆ ಅನುಭವದಷ್ಟು ದೊಡ್ಡ ವಿದ್ಯೆ ಯಾವುದೂ ಇಲ್ಲ. ನಾವೀಗ ವೃತ್ತಿಯಲ್ಲಿ ವಕೀಲರಾಗಿದ್ರು ಕೂಡ ನಮ್ಗೆ ಅನುಭವ ತುಂಬಾ, ಅಂದ್ರೆ ಸಮಾಜ ಇರ್ಬೋದು, ಮನೆ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳು ತುಂಬಾ ಅನುಭವ ಕೊಟ್ಟಿದ್ದಾರೆ. ಆ ಅನುಭವನೇ ನಮಗೆ ಸ್ವಾಭಿಮಾನ ಪ್ರತೀಕವಾಗಿ ನಾವು ಎದ್ದು ನಿಲ್ತೀವಿ. ನಮಗೀಗ ನೋಡಿ, ನಾವು ಎಲ್ಲದಕ್ಕೂ ಎಲ್ಲರೂ ಸಹಿ ಆಗ್ತಾ ಹೋದ್ರೆ ನಾವು ಯಾವ ಕ್ಷೇತ್ರದಲ್ಲಿ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನೊಬ್ರು ಎಳೆಯುವವರು ಇರಲೇಬೇಕು ಖಂಡಿತವಾಗ್ಲು. ನಮ್ಮ ಕಾಲು ಎಳೆಯುವವರು ಇರ್ಬೋದು, ಅಥವಾ ನಮ್ಮ ಕೆಲಸಕ್ಕೆ ಅಡೆತಡೆ ಇರ್ಬೋದು, ಅಥವಾ ಹಿಂದಿನಿಂದ ಮಾತನಾಡೋರು ತುಂಬಾ ಜನ ಬೇಕಾಗ್ತಾರೆ ಸಮಾಜದಲ್ಲಿ. ಹಾಗಿರುವಾಗ ನಮ್ಮ ಕಿವಿಗೆ ನಮಗೆ ಇನ್ನೂ ಏನೋ ಸಾಧನೆ ಮಾಡಬೇಕು, ಇನ್ನೂ ಏನೋ ಸಾಧನೆ ಮಾಡಬೇಕು, ಇವರು ಮಾತಾಡ್ತಿದ್ದಾರೆ ಅಂದ್ರೆ ನಾವೇನೋ ಮಾಡ್ತೀವಿ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ ಅಲ್ವಾ? ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಅದರಲ್ಲಿ ಹೆಜ್ಜೆ ಇಟ್ಟು ಅದೆಷ್ಟು ಜನ ಈ ಸಂಸ್ಥೆ ಜೊತೆ ಸೇರ್ಕೊಂಡು ಆ ಸಂಸ್ಥೆಗೆ ದುಡಿತಾರೆ, ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಜೊತೆ ಆಗ್ತಾರೆ. ಇವತ್ತು ತಾವು ಪ್ರಾರಂಭ ಮಾಡೋಕೆ ಹೇಳಿದ್ರಿ, ಏನು ಇಲ್ಲದೆ ಪ್ರಾರಂಭ ಆದಂತ ಸಂಸ್ಥೆ ಝೀರೋದಲ್ಲಿ ಇತ್ತು, ಅಲ್ಲಿಂದ ಇಲ್ಲಿವರೆಗೂ ಬರ್ತಾ ಇದ್ವಿ, 100 ಜನ ಜೊತೆ ಆಗಿದ್ದಾರೆ, ನಮಗೆ ಲೆಕ್ಕ ಇಲ್ಲ ಯಾರೆಲ್ಲ ನಮ್ಮ ಸಂಸ್ಥೆಯಲ್ಲಿ ಇದ್ದಾರೆ ಅನ್ನುವಂಥದ್ದು. ಸೊ ಆ ಲೆಕ್ಕಗಳನ್ನು ಇಟ್ಕೊಂಡು ಸಮಾಜ ಸೇವೆಯನ್ನು ತಾವು ಮಾಡ್ತಿಲ್ಲ. ಆ ಕಾರ್ಯಕ್ರಮದ ಮುಂಚೆನೆ ಹೇಳಿದ್ರಿ, ಎಲ್ಲವನ್ನು ಕೂಡ ಲೆಕ್ಕ ಇಟ್ಕೊಂಡು ನಾವು ಮಾಡಿದಿಲ್ಲ, ಸಮಾಜಕ್ಕೋಸ್ಕರ ಏನೊಂದು ಮಾಡ್ತೀವಿ ಅನ್ನುವಂಥ ಆ ಖುಷಿಯಿಂದ ಮಾಡಿದ್ದೀರಾ. ನಾನು ಈ ಒಂದು ಸಂಸ್ಥೆ ಅನ್ನುವಂಥದ್ದು ಮಹಿಳೆಯರ ಬಗ್ಗೆ ಇದೆ ಅನ್ನೋದಕ್ಕಿಂತ ಜಾಸ್ತಿ ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದೀರಾ. ಇನ್ನೊಂದು ಕ್ರೀಡೆ ಮತ್ತು ಸಾಂಸ್ಕೃತಿಕವಾಗಿ ವಿಶೇಷವಾಗಿ ತಾವು ಕೂಡ ಹೆಜ್ಜೆ ಇಟ್ಟಿದ್ದೀರಾ ನಿಮ್ಮ ಜೀವನದಲ್ಲೂ ಕೂಡ, ಅಥವಾ ಅದಕ್ಕೆ ಪ್ರೋತ್ಸಾಹವಾಗಿ ಈಗ ಸಂಸ್ಥೆ ಜೊತೆಲೂ ಕೂಡ ನಿಂತಿದ್ರೆ. ಎಸ್, ಅದರ ಬಗ್ಗೆ ಸ್ವಲ್ಪ ಹೇಳಿ. ಕ್ರೀಡೆ ಅಂತ ಹೇಳಿದ್ರೆ ಡ್ಯಾನ್ಸ್ ಇರ್ಬೋದು, ಅಲ್ಲ ಸಾಂಸ್ಕೃತಿಕ ಕ್ಷೇತ್ರ ಅಂತ ಹೇಳಿದ್ರೆ ನೃತ್ಯ ಇರ್ಬೋದು, ಹಾಡಿರ್ಬೋದು, ಬೇರೆ ಬೇರೆ ರೀತಿಯ ಕ್ಷೇತ್ರಗಳಿವೆ. ಹಾಗೆ ಕ್ರೀಡೆಯಲ್ಲಿ ಕೂಡ ನಾನು ತುಂಬಾ ಎಲ್ಲ ಇದರಲ್ಲೂ ಸಹ ಇನ್ವಾಲ್ವ್ ಆಗ್ತಾ ಇದೆ. ನೀವು ಪರ್ಸನಲಿ ನೀವು ಕಲಿತಾ ಇದ್ದಾಗ ಎಲ್ಲದರಲ್ಲಿ ಇದ್ರಂತೆ? ಹೌದು. ನಿಮ್ಮ ಸ್ವಲ್ಪ ಅಚೀವ್ಮೆಂಟ್ಸ್ ಬಗ್ಗೆ ನಮ್ಗೆ ಹೇಳಿ.
ಅಂದ್ರೆ ಸ್ಫೂರ್ತಿ ಆಗ್ತದೆ ತುಂಬಾ ಜನರಿಗೆ ಅದಕ್ಕೋಸ್ಕರ. ತುಂಬಾ ಚುರುಕಿನ ವ್ಯಕ್ತಿತ್ವ. Okay. ಅಂದ್ರೆ ಪ್ರತಿಯೊಂದರಲ್ಲಿರ್ಬೋದು, ಆಟ ಪಾಠ ಎಲ್ಲದರಲ್ಲೂ ಅಂದ್ರೆ ಯಾವುದೇ ವಿಷಯದಲ್ಲಿ ಹಿಂದೆ ಬೀಳ್ತಾ ಇರ್ಲಿಲ್ಲ. Okay. ನನಗೆ ಅದು ಪ್ರೈಸ್ ಬರ್ಬೇಕು ಅಂದ್ರೆ ಪ್ರಥಮವಾಗಿ ಎಲ್ಲದರಲ್ಲೂ ಪ್ರಥಮ ಬರ್ತಾ ಇತ್ತು. ಓಕೆ. ಅಂದ್ರೆ ಯಾವುದೇ ಇದರಲ್ಲಿ ಹೋಗಿರ್ಬೋದು, ಕ್ರೀಡೆಯಲ್ಲಿರ್ಬೋದು ಅಥವಾ ಈಗ ಇದು ಡ್ಯಾನ್ಸ್ ಇದ್ರು ಕೂಡ ನಾವು ಸಿಂಗಲ್ ಆಗಿ ಮೊದಲಿನ ನೋಡಿ, ಈಗ ಇಷ್ಟು ಅವಕಾಶಗಳಿದ್ರು ಮಕ್ಕಳು ಬಳಸ್ಕೊಳ್ತಾ ಇರ್ಲಿಲ್ಲ. ನಾವು ಆಗಲ್ಲ, ನಮಗೆ ಒಂದು ಅವಕಾಶ ಕೊಟ್ಟರು ಅಂತ ಹೇಳಿದ್ರೆ ಕರಿತಾ ಇದ್ರು, ಶೈಲ ಬಾ ಇಲ್ಲಿ ಈ ರೀತಿಯ ಪ್ರೋಗ್ರಾಮ್ ಮಾಡ್ಬೇಕು, ನೀನೆಲ್ಲ ಮಕ್ಳಿಗೆ ಕಲಿಸು ಮಕ್ಕಳಿಗೆ ಕಲಿಸಿ ಒಂದು ಪ್ರೋಗ್ರಾಮ್ ಕೊಡ್ಬೇಕಂತ ಹೇಳ್ತಾ ಇದ್ರು ಮೇಡಮ್ ಎಲ್ಲ. ಹಾಗೆ ಹೇಳುವಾಗ ನಾವೇನ್ ಮಾಡ್ತಾ ಇದ್ವಿ, ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಅವರಿಗೆ ಕಲಿಸೋದಿರ್ಬೋದು, ಅವರಿಗೆ ಡ್ರೆಸ್ ಇದಿರ್ಬೋದು, ನಾವೇ ತಯಾರು ಮಾಡ್ತಾ ಇದ್ವಿ. ಸೊಂಟಪಟ್ಟಿ ಇರ್ಬೋದು, ಮಾಲೆ ಇರ್ಬೋದು, ನಾವೇ ಅದನ್ನು ಮುತ್ತನ್ನು ಹಾರವನ್ನು ಪೋಣಿಸಿರ್ಬೋದು, ಸೊಂಟಪಟ್ಟಿಯನ್ನು ತಯಾರು ಮಾಡಿ ಅದಕ್ಕೆ ಬೇಕಾದಂತಹ ಇದು ಸಲಕರಣೆಗಳನ್ನು ಖರೀದಿಸಿ ಅದಕ್ಕೆ ಬೇಕಾದ ಮತ್ತೆ ಹೂವನ್ನು ಹೇಗೆ ಅಂತೇಳಿ ಕಾಗದದಲ್ಲಿ ಸುತ್ತಿ ಅದನ್ನು ಕಟ್ಟಿ ಇರ್ಬೋದು, ಅಥವಾ ಮನೆಯಲ್ಲಿ ಆದಂತಹ ಹೂ ಹಬ್ಬಲಿಗೆ ಇರ್ಬೋದು, ಬೇರೆ ಬೇರೆ ರೀತಿಯ ಹೂಗಳನ್ನು ತಂದು ಆ ರೀತಿಯ ಕಷ್ಟಪಟ್ಟು ನಾವು ಒಂದು ಸ್ಟೇಜಲ್ಲಿ ಹೌದು, ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೂ ಕೂಡ ಅದರ ಹಿನ್ನೆಲೆಯಲ್ಲಿ ಅಷ್ಟು ತಯಾರಿಗಳನ್ನ ಮಾಡ್ತಾರೆ. ಹೌದು, ಖಂಡಿತ ಅಷ್ಟು ಮಾಡಿ ಮೇಕಪ್ ಕೂಡ ನಾನೇ ಮಾಡ್ತಾ ಇದ್ದೆ ಎಲ್ರಿಗೂ ಸಹ. ಎಲ್ರಿಗೂ ಮೇಕಪ್ ಮಾಡೋದು, ಆ ಲೀಡರ್ಶಿಪ್ ಅನ್ನುವಂಥದ್ದು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಹೌದು, ಖಂಡಿತ. ಹಾಗಾಗಿ ಧೈರ್ಯದಲ್ಲಿ ಎಲ್ಲರೂ ಹೇಳ್ತಾ ಇದ್ರು, ನೀನು ಮಾಡು, ನಡೆಸ್ಕೊಡು ಅಂತ. ಹಾಗೆ ನನಗೆ ಧೈರ್ಯ ಮೊದಲಿಂದಲೂ. ಸ್ಟೇಜಿಗೆ ಹೋದ್ರೆ ಟಕ್ ಅಂತ ಹೋಗಿ ಮಾಡ್ತಾ ಇದ್ದೆ, ಏನಿದ್ರು ಪರ್ಫಾರ್ಮೆನ್ಸ್ ಮಾಡು ಅಂತ ಹೇಳಿದ್ರೆ ಟಕ್ ಅಂತ ಹೋಗಿ ಮಾಡ್ತಾ ಇದ್ದೆ. ಮತ್ತೆ ಕ್ರೀಡೆಯಲ್ಲಿರ್ಬೋದು, ಅದರಲ್ಲಿ ಕೂಡ ಎಲ್ಲ ಇದರಲ್ಲಿ ಹೋದ್ರು ಕೂಡ ನಾವು ಈಗ ಒಂದು ಟೀಮ್ ವರ್ಕ್ ಮಾಡಿದ್ರು, ನನ್ನೆಲ್ಲ ಲೀಡರ್ ಮಾಡ್ತಾ ಇದ್ರು. ಅಂದ್ರೆ ಪ್ರೈಸ್ ಬರುತ್ತೆ ಅನ್ನುವಂತ ಒಂದು ಉದ್ದೇಶದಿಂದ ಅದೊಂದು ಚಾಲೆಂಜ್ ಆಗಿ ತಗೊಳ್ತಾ ಇದ್ದೆ ನಾನು. ಹಠದಲ್ಲಿ ಖಂಡಿತ. ಮತ್ತೆ ಅದನ್ನು ಯಾವತ್ತು ಹಠ ಸಾಧಿಸೋದಿಲ್ಲ, ದ್ವೇಷ ಸಾಧಿಸೋದಿಲ್ಲ. ಮತ್ತೆ ಅದನ್ನು ನಾವು ಒಂದಾಗ್ತಾ ಇದ್ವಿ. ಹಾಗೆ ಆ ರೀತಿಯ ಒಂದು ಮನೋಭಾವನೆ ನಮ್ದು. ಆ ಸಂದರ್ಭದಲ್ಲಿ ಮಾತ್ರ ನಾವು ಕಾಂಪಿಟಿಷನ್ ಇಲ್ಲ. ಅದು ನಿಜವಾದ ನಾಯಕತ್ವ ಅಂತ. ಸೊ ಅದಕ್ಕೋಸ್ಕರ ನಿಮಗೆ ಈ ರೀತಿಯ ಯಶಸ್ಸು ಅನ್ನುವಂಥದ್ದು ನಿಮ್ಮ ಜೊತೆಯೇ ಆಗಿದೆ, ಜೊತೆಗೆ ಸಾಕ್ತಾ ಇದೆ ಅನ್ನುವಂಥದ್ದು. ಈ ಕಾರ್ಯಕ್ರಮಗಳ ಆಯೋಜನೆ ಅನ್ನುವಂಥದ್ದನ್ನು ಈ ರೀತಿ ಮಾಡ್ತೀರಾ. ನಾನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದಲ್ಲ, ಅದು ಕಾರ್ಯರೂಪಕ್ಕೆ ಬರುತ್ತಲ್ಲ. ಸೊ ಅಲ್ಲಿ ನಿಮ್ಮ ಜೊತೆ ಎಷ್ಟು ಜನ ನಿಲ್ತಾರೆ, ಅದನ್ನ ಹೇಗೆ ನೀವು ಕರೆಸ್ಕೊಳ್ತೀರಾ, ಹೇಗೆ ಮಾಡ್ಕೊಳ್ತೀರಾ ಅಂತ. ಅಂದ್ರೆ ನಿಮ್ಮ ಮಹಿಳಾ ಸದಸ್ಯರು ಇರ್ಬೋದು, ಒಂದು ಕಾರ್ಯಕ್ರಮ ಎಲ್ಲೋ ಆಗ್ತಾ ಇದೆ, ಅಲ್ಲಿಗೆ ಎಷ್ಟು ಜನ ಬರ್ಬೇಕು, ಅದೆಲ್ಲ ಹೇಗೆ ಮಾಡ್ಕೊಳ್ತೀರಾ ನೀವು? ಅಂದ್ರೆ ನಾವು ಇಷ್ಟರವರೆಗೆ ಒಂದು ಕಾರ್ಯಕ್ರಮ, ಈಗ ಸ್ಟೇಜ್ ಫಂಕ್ಷನ್ ಕೇಳ್ತಾ ಇರೋದು ನೀವು. ಹೌದು, ಸ್ಟೇಜ್ ಲಿಮಿಟೇಷನ್ ಅಂತ ಇಡ್ತೀವಿ. ಇಷ್ಟು ಜನರಿಗೆ ಇಷ್ಟು ವ್ಯವಸ್ಥೆಯಲ್ಲಿ ಹೀಗೆ ಮಾಡುವ ಅಂತ. ಇಷ್ಟರವರೆಗೆ ಹಾಗೆ ಮಾಡ್ತಾ ಬರ್ತಾ ಇದ್ವಿ, ಒಂದು 150 200 ಹಾಗೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತೇವೆ. ಅಷ್ಟು ಜನ ಬರ್ತಾರೆ, ಅಷ್ಟು ಒಳ್ಳೆ ರೀತಿಯಲ್ಲಿ ಆಗ್ತದೆ. ಇಷ್ಟರವರೆಗೆ ಆದಂತಹ ಪ್ರೋಗ್ರಾಮ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿರ್ಬೋದು. ಕೆಲವೊಂದು ಇದರಲ್ಲಿ ನಾವು ಕೊಡುವಂಥದ್ದು ಕಾರ್ಯಕ್ರಮಗಳ ಮೂಲಕ ಕೊಟ್ಟಿಲ್ಲ, ಕೆಲವೊಂದು ಹೀಗೆ ಕೊಟ್ಟಿದ್ವಿ. ಮತ್ತು ಕೆಲವೊಂದು ಕಾರ್ಯಕ್ರಮಗಳನ್ನು ಅಂದರೆ ನಾವು ಇದು ಮೊನ್ನೆ ತಾನೇ ಒಂದು ಶಾಂಭವಿ ಕಿರುಚಿತ್ರ ಅನ್ನುವಂತಹ ಒಂದು ಇದು ಕಿರುಚಿತ್ರವನ್ನು ಕೂಡ ಇದು ಮಾಡಿದ್ವಿ. ಅಂದರೆ ಮಹಿಳೆಯರನ್ನು ಗುರಿಯಾಗಿಟ್ಟುಕೊಂಡು, ಅಂದರೆ ಮಹಿಳೆ ಸಮಾಜದಲ್ಲಿ ಮನೆಯಲ್ಲಿ ಯಾವ ರೀತಿಯಾಗಿ ಕೆಲಸವನ್ನು ನಿಭಾಯಿಸಿಕೊಂಡು ಅವಳು ಸಮಾಜದಲ್ಲಿ ಒಂದು ವೃತ್ತಿ ಕ್ಷೇತ್ರದಲ್ಲಿ ಹೋಗ್ತಾಳೆ, ಅವಳಿಂದ ಲಾಭ ಇದ್ದರೆ ಮಾತ್ರ ಸಹಾಯ ಮಾಡಲಿಕ್ಕೆ ಬರ್ತಾರೆ. ಅವಳಿಂದ ಏನಾದರೂ ಒಂದು ಎಂತ ಹೇಳ್ತಾರೆ, ಪ್ರತಿಭಟನೆ ಆದಾಗ ಯಾರು ಸಹಾಯ ನಿಲ್ಲೋದಿಲ್ಲ ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ಆ ಕಿರುಚಿತ್ರವನ್ನು ಮಾಡಿದ್ದೇವೆ. ಅದರಲ್ಲಿ ಮುಖ್ಯ ಪಾತ್ರದಲ್ಲಿ ನಾನೇ ಕಾಣಿಸಿಕೊಂಡಿದ್ದೀನಿ. ಹಾಗೆ ಇನ್ನೊಂದು ಅಮ್ಮ ಅನ್ನುವಂತಹ ಒಂದು ಆಲ್ಬಮ್ ಸಾಂಗ್ ಅನ್ನು ಕೂಡ ಮೊನ್ನೆ ತಾನೇ ರಿಲೀಸ್ ಮಾಡಿದ್ದೀವಿ. ಅದು ಕೂಡ ಒಳ್ಳೆ ಇದಾಗಿದೆ. ಅಮ್ಮನಿಗೆ ಎಷ್ಟು ಮಹತ್ವ ನೋಡಿ, ವಾತ್ಸಲ್ಯಮಯ ಇದರಲ್ಲೇ ನಾವು ಮಾಡ್ತಾ ಬರ್ತಾ ಇರೋದು. ನಿಮ್ಮ ಎಲ್ಲ ಕಾನ್ಸೆಪ್ಟ್ ಗಳ ಹಿಂದೆ ವಾತ್ಸಲ್ಯ ಅನ್ನುವಂಥ ಜೊತೆ ಆಗ್ತದೆ, ತಾಯಿಯ ಪ್ರೀತಿ ಅನ್ನುವಂಥದ್ದು ಇರ್ತದೆ. ನಾನು ನಿಮ್ಮ ಹತ್ರ ಇವಾಗ ನಿಮ್ಮನ್ನ ಒಬ್ಬ ಸಮಾಜ ಸೇವಕಿ ಅನ್ನೋದಕ್ಕಿಂತ ಬಹುಮುಖ ಪ್ರತಿಭೆಯಾಗಿಯೂ ಕೂಡ ನಿಮ್ಮನ್ನ ಜನ ಗುರುತಿಸ್ತಿದ್ದಾರೆ ಅನ್ನುವಂಥದ್ದು. ಈಗ ನೀವು ಹೇಳ್ತಾ ಹೋದಾಗ ಎಲ್ಲ ವೇದಿಕೆಗಳು ಕೂಡ ಇರ್ತವೆ, ಜೊತೆಗೆ ಆ ವೇದಿಕೆಗಳಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಇರ್ತದೆ. ನೀವೊಬ್ಬ ನಾಯಕಿಯೂ ಹೌದು, ಬಹುಮುಖ ಪ್ರತಿಭೆಯೂ ಕೂಡ ಹೌದು. ತುಂಬಾನೇ ಖುಷಿ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಜವಾಬ್ದಾರಿಯುತ ವಕೀಲರು ಕೂಡ ಹೌದು. ಸೊ ವಕೀಲರಾಗಿದ್ದು ಮಹಿಳೆಯರ ಒಂದು ಏನು ಅವರ ಜೀವನಕ್ಕೆ ಧೈರ್ಯ ತುಂಬುವಂಥ ಕಾರ್ಯಕ್ರಮಗಳನ್ನು ಬಹಳಷ್ಟು ಮಾಡಿದ್ದಾರೆ. ಸೊ ಆ ಮಹಿಳೆಯರಿಗಾಗಿಯೇ ಒಂದಷ್ಟು ಧೈರ್ಯ ತುಂಬುವಂಥ ಜಾಗೃತಿ ಕಾರ್ಯಕ್ರಮಗಳಿರ್ಬೋದು. ಆ ಕಾರ್ಯಕ್ರಮಗಳನ್ನು ಯಾವ ರೀತಿ ಆಯೋಜನೆ ಮಾಡಿದ್ರ, ಜೊತೆಗೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ರ ಮಹಿಳೆಯರಿಗೋಸ್ಕರನೇ ಅಂತ? ಮಹಿಳೆಯರಿಗೋಸ್ಕರ ಅಂತ ಹೇಳಿದ್ರೆ ಅದು ಹೀಗೆ ಹೇಳಿದೆಲ್ಲ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕೊರೋನಾ ಸಂದರ್ಭದಲ್ಲಿ ಮಹಿಳೆಯರು ತುಂಬಾ ಅಂದ್ರೆ ಮನೆಯೊಳಗಡಿದ್ದು ಅಂದ್ರೆ ತುಂಬ ಮಾನಸಿಕ ವೇದನೆ ಅಂತಹ ಸಂದರ್ಭದಲ್ಲಿ ಒಂದು ಯಶೋದೆಯೊಂದಿಗೆ ಕೃಷ್ಣ ಅನ್ನುವಂತಹ ಒಂದು ಛಾಯಾಚಿತ್ರ ಸ್ಪರ್ಧೆ, ಅಂದ್ರೆ ತಾಯಿಗೆ ಒಂದು ಅವಕಾಶ ಕೊಡುವಂಥದ್ದಲ್ಲಿ ಅಲ್ಲಿ ಕೂಡ ಹೆಣ್ಣನ್ನು ಪ್ರಧಾನವಾಗಿ, ಹಾಗೆ ತುಳಸಿ ಕಟ್ಟೆಯೊಂದಿಗೆ ಗೃಹಿಣಿ ಅನ್ನುವಂತಹ ಛಾಯಾಚಿತ್ರ ಸ್ಪರ್ಧೆ, ಹಾಗೆ ಕೆಲವೊಂದು ಬೇರೆ ಬೇರೆ ರೀತಿಯಲ್ಲಿ. ಮತ್ತೆ ತುಂಬಾ ಹೆಣ್ಣು ಸಣ್ಣ ಒಂದು ವರ್ಷದಿಂದ ಅಂದಲ್ಲ ಬಾಯಿ ಬರುವಂತಹ ಮಗುವಿನಿಂದ ಹಿಡಿದು
100 ಇಯರ್ಸ್ವರೆಗೂ ಒಂದು ಸಂಗೀತ ಸ್ವರ ಸಿಂಚನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಯೂಟ್ಯೂಬಲ್ಲಿ ನಂದು ಶ್ರೀಶೈಲ ಪ್ರೊಡಕ್ಷನ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಕೂಡ 1,000ಕ್ಕಿಂತ ಹೆಚ್ಚಾಗಿ ವಿಡಿಯೋಗಳು ಬಂದಿದ್ವು ಸರ್. ಆ ಟೈಮಲ್ಲಿ ಅವರಿಗೂ ಕೂಡ ಮುಕ್ತ ಅವಕಾಶವನ್ನು ಕೊಟ್ಟಿದ್ವಿ. ಅವರಿಗೂ ಕೂಡ ಅಂದರೆ ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಮತ್ತೆ ನಾವು ಪ್ರೋಗ್ರಾಮ್ ಮಾಡಿದ್ವಿ. ಅದು ಕೂಡ ಅದು ಲೈವ್ ಆಗಿ ಲೈವ್ ಅಲ್ಲ, ಯೂಟ್ಯೂಬ್ ಚಾನಲಲ್ಲಿ ನಾವು ಎಲ್ರಿಗೂ ಅವಕಾಶ ಕೊಟ್ಟಿದ್ವಿ. 98 ವಯಸ್ಸಿನ ಅಜ್ಜಿ ಕೂಡ ಒಂದು ಹಾಡು ಹೇಳಿದ್ದಾರೆ. ಹಾಗೆ ಅವರಿಗೆಲ್ಲ ಒಂದು ಏನೋ ಒಂಥರ ಖುಷಿ ಸರ್. ಅಂದ್ರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಒಂದು ರೀತಿ ಹೌದು, ಅಂದ್ರೆ ಅವರಿಗೆ ಅವಕಾಶ ಸಿಗೋದಿಲ್ಲ ನೋಡಿ. ಎಲ್ರಿಗೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಸ್ಟೇಜ್ ಅಲ್ಲಿ ಸಿಗುತ್ತೆ, ಮತ್ತೆ ಟಿವಿ ಚಾನೆಲ್ಗಳೇ, ಆದ್ರೆ ಈ ತರ ಅವಕಾಶ ಸಿಗ್ಲಿಲ್ಲ. ಹಾಗಾಗಿ ಮಹಿಳೆಯರಿಗೂ ಕೂಡ ಹಾಗೆ ಒಂದು ಅವಕಾಶ ಕೊಟ್ಟೆ, ಅವರಿಗೊಂದು ಖುಷಿ ಆಯ್ತು. ಅದೇ ನಮಗೆ ಒಂದು ಖುಷಿ, ಆತ್ಮಕ್ಕೆ ತೃಪ್ತಿ ಅಂತ ಹೇಳ್ಬೋದು ಸರ್. ನಾನು ಅನ್ನಪೂರ್ಣ ಅವರಲ್ಲಿ ಕೇಳುವಂಥದ್ದು, ನಿಮಗೆ ಇಷ್ಟು ಕಾರ್ಯಕ್ರಮಗಳಾಯ್ತು, ನಿಮಗೆ ತುಂಬಾ ಮನಸ್ಸಿಗೆ ಖುಷಿ ಕೊಟ್ಟದ್ದು ಯಾವ ಕಾರ್ಯಕ್ರಮ? ಎಲ್ಲ ಕಾರ್ಯಕ್ರಮ ಇಷ್ಟನೇ ನಮ್ಗೆ. ಅಂದ್ರೆ ನಾವು ಒಟ್ಟಿಗೆ ಜೊತೆಯಾಗಿ ಹೋಗ್ತೀವಲ್ವಾ, ಎಲ್ಲ ಕಡೆ ಹೋಗ್ತೀವಿ ಜೊತೆಯಾಗಿ, ಎಲ್ಲ ಕಾರ್ಯಕ್ರಮ ಎಲ್ಲ ನಾನು ಸೇರ್ತೇನೆ. ಇವರು ನಾಯಕಿಯಾಗಿ ನಿಂತ್ರೆ ನಿಮ್ಮಂತವ್ರು ಅದಷ್ಟು ಜನ ನಿಲ್ತಾರೆ ಇವ್ರ ಜೊತೆ ಅಂತ. ಸೊ ನಿಜವಾಗಿ ಇವರಲ್ಲಿರುವಂತ ಕ್ವಾಲಿಟಿಗೆ ನೀವು ಕೊಟ್ಟಂತ ಶಕ್ತಿ ಏನಿದೆ ಅದು ಇವತ್ತು ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇನ್ನು ಈ ಕಾರ್ಯಕ್ರಮಗಳ ಆಯೋಜನೆ ಆಯಿತು, ನಾನು ಕೇಳಬೇಕು, ಒಂದು ವ್ಯವಸ್ಥೆ ಅಂತ ಬಂದಾಗ ಅಲ್ಲಿ ಸಭೆಗಳನ್ನು ಮಾಡ್ಕೊಳ್ಳೋದು ಅಥವಾ ನಮ್ಮ ಕಾರ್ಯಕ್ರಮ ಈ ರೀತಿ ಇದೆ, ಈ ರೀತಿ ಮಾತಾಡ್ಕೊಳ್ಳೋದು ಅನ್ನುವಂಥದ್ದು ಇರ್ತದೆ. ಸೊ ನಿಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಥವಾ ತಿಂಗಳಿಗೆ ಒಂದು ಮಾಸಿಕ ಸಭೆ ಅಥವಾ ಅಂಥದ್ದು ಏನಾದರೂ ಇದೆಯಾ, ಹೇಗೆ ಅಂತ? ಅಂದರೆ ಪ್ರೋಗ್ರಾಮ್ ಮಾಡೋದಂತಿದ್ರೆ ನಾವು ಕರಿತೀವಿ, ನಮ್ಮೊಳಗೆ ನಾವು ಮಾಡ್ಕೊಳ್ತೀವಿ. ಈ ರೀತಿಯ ಪ್ರೋಗ್ರಾಮ್ ಇದೆ, ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತೇಳಿ ಅಷ್ಟೇ ಹೊರತು ನೀವು ಹಣದ ವಿಚಾರ ಇರ್ಬೋದು ಇಷ್ಟರವರೆಗೆ ನಾವು ಯಾವುದೇ ಚರ್ಚಿಸಿಲ್ಲ. ಅಂದರೆ ಸಾಧ್ಯವಾದಷ್ಟು ನಮ್ಮ ಕೈಯಿಂದನೇ ಹಾಕುವಂಥ ಪ್ರಯತ್ನ ಮಾಡಿದ್ದೇವೆ. ಅದು ಲೆಕ್ಕ ಇಲ್ಲ ಎಷ್ಟು ಅಂತ. ಇನ್ನು ನೋಡಬೇಕು ಸರ್, ಇನ್ನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇರುವಾಗ ಯಾರಾದರೂ ಸಹಾಯ ಮಾಡೋರಿದೆ ಖಂಡಿತವಾಗ್ಲೂ ಸ್ವೀಕರಿಸ್ತೇವೆ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಗದವರು ತುಂಬ ಬರ್ತಾ ಇದ್ದಾರೆ ಈಗ ನಮ್ಮ ಹತ್ರ. ಎಲ್ರಿಗೂ ನಾವು ದುಡಿದ ಹಣದಿಂದಲೇ ಕೊಡಲಿಕ್ಕೆ ಸ್ವಲ್ಪ, ಅದು ಎಲ್ರಿಗೂ ಗೊತ್ತಿರುವಂಥ, ನಿಮಗೂ ಗೊತ್ತಿದೆ, ಕೊಡ್ಲಿಕ್ಕೆ ನಮ್ಮ ಕೈಯಿಂದಲೇ ಕೊಡುವಂಥ ತುಂಬ ಕಷ್ಟ. ಅಂದರೆ ತುಂಬ ಅಂದರೆ ಮೊನ್ನೆ ತಾನೇ ಪ್ರಶಸ್ತಿ ಬಂದಿರೋದ್ರೆ ತುಂಬ ಜನ ಬರ್ತಾ ಇದ್ದಾರೆ ನಮ್ಮ ಹತ್ರ, ಹಾಗೆ ಸಹಾಯ ಮಾಡಿ ಮೇಡಮ್, ಹೀಗೆ ಸಹಾಯ ಮಾಡಿ ಅಂತ. ಎಲ್ಲ ಕೈಯಿಂದ ಹಾಕಿ ಕೊಡುವಂಥ ಸ್ವಲ್ಪ ನಮಗೂ ಕರಳು ಚುರುಕನತ್ತೆ. ಆದ್ರೂ ಕೆಲವೊಂದು ಸಂದರ್ಭ ನಮಗೂ ಫ್ಯಾಮಿಲಿ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ, ನಮಗೂ ಜೀವನ ಇರ್ತದೆ, ಹಾಗಾಗಿ ಪರ್ಸನಲ್ ಲೈಫ್ ಅಂತ ಇರುತ್ತೆ. ಹೌದು, ಖಂಡಿತ. ಎಲ್ಲರಿಗೂ ಸಹಾಯ ಮಾಡೋಕೋದ್ರೆ ದೇವರಿಗೆ ಮಾತ್ರ ಸಾಧ್ಯ ಇರೋದು. ಸೊ ನಮಗೆ ದೇವರು ಏನು ಶಕ್ತಿ ಕೊಟ್ಟಿರ್ತಾರೆ, ಆ ಶಕ್ತಿಗೆ ಅನುಗುಣವಾಗಿ ಏನಾದರೂ ಸಮಸ್ಯೆ ಪರಿಹಾರ ಮಾಡಬಹುದು, ಸೇವೆಗಳನ್ನ ಮಾಡ್ಕೊಂಡು ಬರ್ಬೋದು ಅನ್ನುವಂಥದ್ದು. ಇನ್ನು ಈ ಏನು ಮುಂದಿನ ಕನಸುಗಳು ಅನ್ನುವಂಥದ್ದು ಇರ್ತದೆ. ಕನಸುಗಳ ಜೊತೆಲಿ ಈ ಹಿಂದೆ ಇಟ್ಟಂತ ಹೆಜ್ಜೆಗಳನ್ನು ಕೂಡ ಅದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. ನಾನು ಕೇಳಬೇಕು, ಇಷ್ಟೊಂದು ಕಾರ್ಯಕ್ರಮಗಳ ಆಯೋಜನೆ ಮಾಡಬೇಕಾದ್ರೆ ಹಣದ ಸಂಪನ್ಮೂಲ, ಅಂದ್ರೆ ಕೆಲವು ಸಂಸ್ಥೆಗಳು ಏನು ಮಾಡ್ತವೆ ಅಂದರೆ ದಾನಿಗಳಿಂದ ಸ್ವೀಕಾರ ಮಾಡ್ತಾರೆ, ಕೆಲವರು ಫಂಡ್ ರೈಸ್ ಮಾಡ್ತಾರೆ. ಇಷ್ಟು ಆ ಹಣಗಳನ್ನ ಜನರಿಗೆ ಕೊಡ್ಲಿ, ಜನರಿಂದ ಎಲ್ಲರೂ ಸೇರ್ಕೊಂಡು ಇಂಥ ಒಂದು ಫ್ಯಾಮಿಲಿಗೆ ಹೆಲ್ಪ್ ಅನ್ನ ಮಾಡುವ, ಸಹಾಯ ಮಾಡುವ ಅನ್ನೋದು. ನಿಮ್ಮ ಸಂಸ್ಥೆಯಲ್ಲಿ ಈ ಹಣದ ಸಂಪನ್ಮೂಲ ಅಂದ್ರೆ ಎಲ್ಲಿಂದ ಕ್ರೋಢೀಕರಣ ಆಗುತ್ತೆ? ತಾವು ಸ್ವಂತದಿಂದಲೇ ಸಹಾಯ ಮಾಡ್ಕೊಂಡು ಬಂದಿದ್ದೀರಾ ಅಥವಾ ಒಂದಷ್ಟು ಜನ ದಾನಿಗಳು ಕೂಡ ಇದ್ದಾರೆ, ಹೇಗೆ? ಅಂದರೆ ಒಂದು 8 ವರ್ಷಗಳವರೆಗೆ ಸ್ವಂತದಿಂದಲೇ ಮಾಡ್ತಾ ಬಂದಿರೋದು. ಈಗ ಇತ್ತೀಚಿನ ಮೊನ್ನೆ 9ನೇ ವರ್ಷಕ್ಕೆ ಸ್ವಲ್ಪ ಕೆಲವರೆಲ್ಲ ಸಹಾಯ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಹೇಳಿದೆಲ್ಲ, ದಾನಿಗಳಿದ್ದರೆ ಖಂಡಿತವಾಗ್ಲೂ ಸ್ವೀಕರಿಸ್ತೀವಿ. ಅಂದರೆ ನಮಗೆ ಕಷ್ಟ ಆಗ್ತಾ ಇದೆ, ನಾನು ಈಗಾಗಲೇ ಹೇಳಿದೆ. ಹಾಗೆ ಇಷ್ಟರವರೆಗೆ ನಮ್ಮ ಕೈಯಿಂದಲೇ ಕ್ರೋಢೀಕರಣ ಅಂದರೆ ಅಂತ ಹೇಳಿ ನಾವು ಲೆಕ್ಕ ಇಟ್ಟಿಲ್ಲ ಎಷ್ಟು. ಅಂದರೆ ನನ್ನ ಹಸ್ಬೆಂಡ್ ಇರ್ಬೋದು, ನಾನಿರ್ಬೋದು, ನಾವು ದುಡಿದಂಥ ಹಣದಿಂದಲೇ ಸಹಾಯ ಮಾಡ್ತಾ ಬರ್ತಾ ಇದ್ದೀವಿ. ಮತ್ತು ಕೆಲವರೆಲ್ಲ ಇಲ್ಲ ಅಂತಿಲ್ಲ, ಕೆಲವರು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. 9ನೇ ವರ್ಷದ ಅವಧಿಯ ನಾವು ಮೊನ್ನೆ ಕ್ಯಾನ್ಸರ್ ಪೀಡಿತರಿಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ವಿ. ಆ ಟೈಮಲ್ಲಿ ಮಹಿಳೆಯರಿಗೆ ರಾಜ್ಯ ಪ್ರಶಸ್ತಿ, ಆ ರೀತಿಯ ಒಂದು ಗಿರಿಜಾರತ್ನ ಪ್ರಶಸ್ತಿ ಅಂತೆಲ್ಲ ಇಟ್ಟಿದ್ವಿ. ಅದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಜೊತೆಗೆ ಸಹಾಯ ಮಾಡುವ ಒಂದು ವರ್ಗ ಇದೆ. ನೀವು ಮುಂದೆ ನಿರೀಕ್ಷೆ ಮಾಡ್ತಾ ಇದ್ದೀರಾ, ನಾವು ಈ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ, ಸಮಾಜದ ಜೊತೆ ನಿಲ್ತೀವಿ, ಆಗ ತಾವುಗಳು ತಮ್ಮಿಂದ ಆದ ಸಹಾಯವನ್ನ ಮಾಡಿದ್ರೆ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಶಕ್ತಿ ಬರ್ತದೆ ಅನ್ನುವಂಥದ್ದು. ಸೊ ಇದು ಬಹಳಷ್ಟು ಖುಷಿಯ ವಿಚಾರ. ನಾನು ಕೇಳಬೇಕು, ನಿಮಗೆ ಇಲ್ಲಿ ಒಂದು ರೀತಿಯ ಭಾವನೆ ಆಗೋದಿಲ್ಲ? ಅಂದ್ರೆ 8 ವರ್ಷಗಳ ಕಾಲ ತಾವೇ ಅಂದ್ರೆ ಏನಾಗುತ್ತೆ ಅದನ್ನ ಕೊಡ್ತಾ ಬಂದ್ರಿ, ಇವಾಗ ಜನರ ಜೊತೆಯೂ ಕೂಡ ನೀವು ಕೂಡ ಜೊತೆ ಆಗ್ಬಹುದು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೀರಾ. ಸೊ ಈ ಬದಲಾವಣೆ ಅಲ್ಲಿ ಗೊಂದಲಗಳಿತ್ತ ಅಥವಾ ನೀವು ಮನಪೂರ್ವಕವಾಗಿ ಅಂದ್ರೆ ಅದಕ್ಕೆ ಒಗ್ಗಿಕೊಂಡ್ರೆ ಹೇಗೆ ಅಂತ? ಇಲ್ಲ, ಹಾಗೇನಿಲ್ಲ. ನನಗೆ ಅಂದ್ರೆ ಇನ್ನೊಬ್ಬರ ಹತ್ರ ಕೇಳುದಂತ ಹೇಳಿದ್ರೆ ಒಂಥರ ಮನಸ್ಸಿಗೆ ಮುಜುಗರ ಆಗುತ್ತೆ. ಅಂದ್ರೆ ನೀವು ಕೊಡಿ ಸರಿಯಾಗೋದಿಲ್ಲ. ಅಂದ್ರೆ ಅವರಾಗೆ ಕೊಡಬೇಕು, ಅವರಾಗೆ ಈಗ ಒಂದು ಸಂಘ ಸಂಸ್ಥೆಗಳಲ್ಲಿ ಆ ರೀತಿಯ ಒಂದು ಬೆಳವಣಿಗೆ ಇದೆ. ಅಂದ್ರೆ ನೀವು ಇಷ್ಟು ಕೊಡಬೇಕು, ನೀವು ಇಷ್ಟು. ಆದರೆ ನಾನು ಇಷ್ಟರವರೆಗೆ ಆ ರೀತಿಯ ಬೆಳವಣಿಗೆಯನ್ನು ಮಾಡಿಲ್ಲ. ಮತ್ತು ನನ್ನ ಮನಸ್ಸಿನ ಭಾವನೆ ಅಂತ ಹೇಳಿದರೆ, ಹುಟ್ಟು ಸಾವಿನ ಮಧ್ಯೆ
ನಾವು ಸಾಧಿಸುವಂಥದ್ದು ಏನಿಲ್ಲ. ಅಂದರೆ ಒಂದು ಮಾಡೋದು ಒಳ್ಳೆಯದು ಮಾತ್ರ. ನಾವು ದುಡ್ದ ಹಣದಲ್ಲಿ ಇಂತಿಷ್ಟು ಕಿಂಚಿತ್ತು ಅಂತ ಹಣ ಇಟ್ಟು ಬಿಟ್ಟರೆ ನಮಗೆ ಬೇರೆ ಬೇರೆ ಕಡೆಯಲ್ಲಿ ಎಂತ ಹೇಳ್ತಾರೆ, ನಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಾವು ನನ್ನ ಅನುಭವ ಹೇಳೋದು, ನಾನು ಇಷ್ಟುವರೆಗೆ ದಾನ ಮಾಡಿದ್ರು ಕೂಡ ನನಗೇನು ಕಡಿಮೆ ಆಗಿಲ್ಲ ನಿಜವಾಗ್ಲು. ಬೇರೆ ಬೇರೆ ರೀತಿ ನೀವು ಹೇಳುದು ನಾವು ಕೊಟ್ರೆ ನಮಗೆ ಎಲ್ಲೂ ಕೊರತೆ ಬರುವುದಿಲ್ಲ. ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಕೊಡದೇ ಇದ್ರೆ ಬೇರೆ ಬೇರೆ ನನಗೆ ಅಂದ್ರೆ ಎಲ್ಲದರಲ್ಲಿ ಗೌರವ ಸಿಕ್ಕಿದೆ. ನಿಜವಾಗಿ ನಮಗೆ ಬೇಕಾಗೋದು ಅದೇ, ಪ್ರೀತಿ ಸಿಕ್ಕಿದೆ ಎಲ್ರದ್ದು. ನಾವು ಯಾರಿಗೂ ದ್ವೇಷ ಮಾಡೋದಿಲ್ಲ, ನನ್ನ ಸ್ವಭಾವ ಹಾಗೆ. ಯಾರನ್ನು ದ್ವೇಷ, ಎಲ್ಲರನ್ನು ಪ್ರೀತಿಸ್ತೀನಿ. ಅದೇ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವುದಿಲ್ಲ ಅಂತ ನನ್ನ. ಅಂದ್ರೆ ಜನ ಪ್ರೀತಿ ಮಾಡಬೇಕು, ಆ ಪ್ರೀತಿಗಿಂತ ದೊಡ್ಡ ಗೌರವಗಳಿಲ್ಲ, ಪುರಸ್ಕಾರಗಳಿಲ್ಲ ಅಂತ ಜನರ ಮನಸ್ಸಲ್ಲಿ ಜಾಗ ಪಡೆಯುವುದು ದೊಡ್ಡ ಕೆಲಸ. ಅದು ಎಲ್ರಿಗೂ ಭಗವಂತ ಕರುಣಿಸೋದಿಲ್ಲ. ಸೊ ಕರುಣಿಸಿದವರು ನಿಜವಾಗ್ಲೂ ಕೂಡ ದೊಡ್ಡ ಭಾಗ್ಯವಂತರು. ನೀವೆಲ್ಲ ಭಾಗ್ಯವಂತರು ಅಂತ ಹೇಳ್ಬೋದು ನಾನು ಇವಾಗ. ಸೊ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀರಾ, ಜೊತೆಯಾಗಿ ಹೆಜ್ಜೆ ಇಟ್ಟಿದ್ದೀರಾ ಅನ್ನುವಂಥದ್ದು. ಸೊ ಈ ಒಂದು ಕಾರ್ಯಕ್ರಮಗಳ ಜೊತೆಯಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲದೆ ತಾವು ಶಾರ್ಟ್ ಫಿಲ್ಮ್ ಅಥವಾ ಆಲ್ಬಮ್ ಸಾಂಗ್ಗಳನ್ನು ಮಾಡಬೇಕು. ಸೊ ಒಬ್ಬ ವಕೀಲರಾಗಿ, ಒಬ್ಬ ಜೊತೆಯಾಗಿ ಸಮಾಜದ ಜೊತೆ ನಿಂತೂ ಕೂಡ ಇಂಥ ಸಾಂಸ್ಕೃತಿಕ ರಂಗದಲ್ಲೂ ಕೂಡ ಬಿಸಿ. ನಾನು ಕೇಳಬೇಕು, ನಿಮಗೆ ಸಮಯ ಸಿಗುತ್ತಾ ಇದಕ್ಕೆಲ್ಲ ಅಂತ? ಎಲ್ಲರೂ ಕೇಳುವಂತ ಕ್ವಶನ್ ಇದೆ ಸರ್. ಹೇಗೆ ಮೇಂಟೈನ್ ಮಾಡ್ತೀರಿ ಅಂತ. ಹೇಗೆ ಅಂತ ನಂಗೂ ಗೊತ್ತಿಲ್ಲ, ಮಾಡ್ತಾ ಹೋಗ್ತೀನಿ, ಆಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಅದನ್ನು ನಾನು ಕ್ಲಿಯರ್ ಆಗಿ ಅಂತ ಹೇಳಿದ್ರೆ, ಹೀಗೆ ಈ ದಿನ ಈ ಕಾರ್ಯಕ್ರಮ ಮಾಡ್ಬೇಕು, ಈ ದಿನ ನನ್ನ ವರ್ಕ್ಗೆ ಟೈಮ್ ಕೊಡ್ಬೇಕು, ಈ ದಿನ ಇವರಿಗೆ ಟೈಮ್ ಕೊಡ್ಬೇಕು, ಆ ರೀತಿಯ ಒಂದು ಅಂದ್ರೆ ನನ್ನ ತಲೆಯಲ್ಲೇ ನಾನು ಇಟ್ಕೊಂಡಿದ್ದೀನಿ. ಹಾಗಾಗಿ ನಡೀತಾ ಇದೆ ಅನ್ಸುತ್ತೆ ನನಗೆ ಅಷ್ಟೇ. ಓಕೆ ರೈಟ್. ಯಾಕಂತ ಹೇಳಿದ್ರೆ ನಾನು ಕೇಳೋದೊಂದು ಕ್ಯೂರಿಯಾಸಿಟಿ. ಯಾಕಂತ ಹೇಳಿದ್ರೆ ಒಂದು ವೈಯಕ್ತಿಕ ಜೀವನ ಇರ್ತದೆ, ನೀವೊಬ್ರು ವಕೀಲರು ಕೂಡ, ಅದಕ್ಕೂ ಅದರದ್ದೇ ಆದಂತ ಸಮಯ ಕೊಡಬೇಕು. ಅಲ್ಲಿ ಆಲೋಚನೆಗಳು ಜಾಸ್ತಿ ಇರ್ತದೆ, ತುಂಬಾನೇ ರೆಫರ್ ಮಾಡೋದು ಇರ್ತದೆ. ಸೊ ಅದರ ನಡುವೆಯಲ್ಲಿ ಸಮಾಜ ಸೇವಾ ಸಂಸ್ಥೆ ಇದೆ, ಮಹಿಳೆಯರ ಸಮಸ್ಯೆಗಳನ್ನ ಕೇಳಬೇಕು, ಅದು ಕೂಡ ಅಷ್ಟು ತಾಳ್ಮೆಯಿಂದ ಕೇಳಬೇಕು, ಅದಕ್ಕೆ ಸಮಯ ಬೇಕು. ಸೊ ಸಾಂಸ್ಕೃತಿಕ ರಂಗ, ವಿವಿಧ ರಂಗದಲ್ಲಿರುವಂತ ಪ್ರತಿಭೆಗಳಿಗೆ ಪ್ರೋತ್ಸಾಹ ಎಲ್ಲವೂ ಕೂಡ ಇದೆ. ಸೊ ಒಂದು ರೀತಿಯಲ್ಲಿ ಕುತೂಹಲ ಆಗುದು ಯಾಕಂತ ಹೇಳಿದ್ರೆ ಅದೇ ಸಮಯದ ವಿಚಾರವಾಗಿ ನೀವು ಹೇಳ್ತಾ ಇದ್ರೆ ಸಮಯವನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದು ಅಂತ. ಇಲ್ಲಿ ನಾನು ಕೇಳುದು, ನಿಮ್ಮ ಮನೆಯವರ ಸಹಕಾರ ಹೇಗಿದೆ? ಅಂದ್ರೆ ಯಾಕಂತ ಹೇಳಿದ್ರೆ ಎಲ್ರಿಗೂ ಕೂಡ ಭಾಗ್ಯವೂ ಸಿಗೋದಿಲ್ಲ, ಸಿಕ್ಕಿದ ಭಾಗ್ಯವೂ ಕೂಡ ಸರಿಯಾದ ಸಾಧನೆಗೆ ಕಾರಣ ಆಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ನಿಮಗೆ ಹೇಗಿದೆ ನಿಮ್ಮ ಜೀವನದಲ್ಲಿ ಅಂತ? ಅಂದ್ರೆ ಮನಸ್ಸು ಮಾಡಿದ್ರೆ ಏನನ್ನು ಮಾಡ್ಬೋದು ಅಂತ, ಮನಸ್ಸು ಅಂತ ಇರಬೇಕು. ನಮ್ಗೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ನಾವು ಮನೆಯವರನ್ನು ದೂರಿ ಏನು ಪ್ರಯೋಜನ ಇಲ್ಲ. ಮುಖ್ಯವಾಗಿ ನಾವು ಮನಸ್ಸು ಮಾಡ್ಬೇಕು. ಯಾವುದೇ ಒಂದು ರಂಗದಲ್ಲಿ ಹೋಗ್ಬೇಕಾದ್ರೂ, ಯಾವುದೇ ಕ್ಷೇತ್ರದಲ್ಲಿ ಹೋಗ್ಬೇಕಾದ್ರೂ ನಾವು ಮನಸ್ಸು ಮಾಡ್ಬೇಕು. ಆಮೇಲೆ ಅವರ ಸಹಕಾರ ಖಂಡಿತವಾಗ್ಲೂ ಸಿಗುತ್ತೆ. ನಾವು ಅವರನ್ನು ಕನ್ವಿನ್ಸ್ ಮಾಡ್ಬೇಕು, ಅವರಿಗೆ ಅರ್ಥ ಆಗುತ್ತೆ ಕೆಲವೊಂದು ವಿಷಯಗಳು. ಮತ್ತೆ ನಾವು ಮಿತಿಯನ್ನು ಮೀರಬಾರ್ದು. ನಮಗೆ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ನಮಗೆ ಒಂದು ಈ ರೀತಿಯ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಅದನ್ನು ಮಿತಿಯನ್ನು ಕೂಡ ಮೀರಬಾರ್ದು. ಮಿತಿಯೊಳಗೆ ಇದ್ದು ನಮ್ಮ ಸಾಧನೆಯನ್ನು ನಾವು ಮಾಡ್ತಾ ಹೋಗೋದ್ರಲ್ಲಿ ಯಾವ ಇದಿಲ್ಲ. ಅಂದರೆ ಆ ಟೈಮ್ ಕೂಡ ಅಡ್ಜಸ್ಟ್ ಆಗುತ್ತೆ, ನಮಗೆ ತನ್ನಷ್ಟಕ್ಕೆ ಆಗುತ್ತೆ. ಅದು ಕೆಲವರು ಕೇಳಲಿಕ್ಕಿದೆ ತುಂಬ ಜನ, ನಾವು ಮನೇಲಿದ್ದವರೇ ನಮಗೆ ಮಾಡೋಕ್ಕಾಗಲ್ಲ, ನೀವು ಹೇಗೆ ಇದು ಮಾಡ್ತೀರಾ ಅಂತ ಹೇಳಿ. ಅದೇ ಹೇಳಿದಲ್ಲ, ಶಕ್ತಿ ಒಂದು ನನ್ನ ಹತ್ರ ಖಂಡಿತ ಇದೆ. ಖಂಡಿತ ನೀವು ಅದನ್ನ ಬಹಳಷ್ಟು ಭಕ್ತಿಯಿಂದ ಕಂಡ್ಕೊಳ್ತೀರಾ. ಅದಕ್ಕೋಸ್ಕರ ಅದು ನಿಮ್ಮನ್ನ ತುಂಬಾನೇ ಕಾಯ್ತಾ ಇದೆ, ನಿಮ್ಮನ್ನ ಬೆಳೆಸ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಅನ್ನಪೂರ್ಣ ಅವರಲ್ಲಿ ಕೇಳೋದು, ನಿಮ್ಮಂತೆ ಒಂದಷ್ಟು ಜನರ ಒಂದು ಮಹಿಳೆಯರ ಬೆಂಬಲ ಇದೆ. ಸೊ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಭಾಗವಹಿಸ್ತೀರಾ? ಎಲ್ಲರೂ ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಇರ್ತೀರಾ ಅಥವಾ ನಿಮ್ಮ ಸಮಯ ಸಂದರ್ಭ ನೋಡ್ಕೊಂಡು ಬರ್ತೀರಾ? ಹೀಗೆ ಇಲ್ಲ, ಜೊತೆಗೆ ಎಲ್ಲರೂ ಬರ್ತಾರೆ. ಆದ್ರೆ ಕೆಲವೊಮ್ಮೆ ಅವ್ರಿಗೆ ಏನೋ ಸಮಸ್ಯೆ ಇದ್ರೆ ಎಂದು ಬರಲ್ಲ ಅಷ್ಟೇ, ಇಲ್ಲಾಂದ್ರೆ ಎಲ್ಲರೂ ಬರ್ತಾರೆ. ಓಕೆ, ವೇದಿಕೆಯಲ್ಲಿ ಇವರು ಅಲ್ಲದೆ ಬೇರೆಯವರು ಕೂಡ ಕಾಣಿಸ್ಕೊಳ್ತಾರೆ ಹೇಗೆ ಅಂತ? ಕಾಣಿಸ್ಕೊಳ್ತಾರೆ, ಎಲ್ಲರೂ ಕೂಡ ಜೊತೆ ಆಗ್ತಾರೆ. ಓಕೆ ರೈಟ್. ಸೊ ನಿಮಗೆ ಇವರ ಜೊತೆ ಆಗುವಂತ ಎಲ್ಲ ಕಾರ್ಯಕ್ರಮಗಳಲ್ಲೂ ಖುಷಿಯಿಂದ ಭಾಗವಹಿಸ್ಕೊಳ್ತೀರಿ. ಎಷ್ಟು ಖುಷಿ ಇದೆ ಇವರೊಂದು ನಾಯಕತ್ವದಲ್ಲಿ ಹೆಜ್ಜೆ ಇಡೋದಕ್ಕೆ? ಅಂದ್ರೆ ನಾವು ಸಣ್ಣದ್ರಿಂದ ಒಟ್ಟಿಗೆನೆ ಬೆಳೆದಿದ್ವಲ್ವಾ, ಎಲ್ಲದ್ರಲ್ಲೂ ಜೊತೆಯಾಗಿರ್ತಿದ್ವಿ ನಾವು. ಇವಾಗ್ಲೂ ಅಷ್ಟೇ, ಮದುವೆ ಆದ್ಮೇಲೂ ನಾವು ಎಲ್ಲದ್ರಲ್ಲೂ ಅವಳ ಜೊತೆ, ನಾನು ಎಲ್ಲದ್ರಲ್ಲೂ ಹೋಗ್ತೀನಿ, ಅವಳ ಜೊತೆ ಕರೆದ್ರಿ ಎಲ್ಲದ್ರಲ್ಲೂ. ಓಕೆ, ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಜೊತೆ ಇರ್ತೀರಾ. ಸೊ ಇದು ನಿಜವಾಗ್ಲೂ ಕೂಡ ಸಮಾಜ ಗಮನಿಸ್ತಾ ಇರುವಂತದ್ದು ಇದೇ ವಿಚಾರವನ್ನ. ನಿಜವಾಗ್ಲೂ ಕೂಡ ಬಹಳಷ್ಟು ಖುಷಿ ಅನಿಸ್ತದೆ ನನಗೂ ಕೂಡ. ತಾವಿಬ್ರು ಕೂಡ ಕೆಲವರು, ನಾನು ಇಲ್ಲಿ ಮೆನ್ಷನ್ ಮಾಡಲೇಬೇಕು, ಅನ್ನಪೂರ್ಣ ಅವರು ಮಾತನಾಡೋದು ಕಡಿಮೆ, ಕೆಲಸಗಳಲ್ಲಿ ಇವರ ಜೊತೆ ನಿಲ್ತಾರೆ, ಶಕ್ತಿ ತುಂಬುತ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು ಶೈಲಜ್ ಅವರು ಆಗಿರ್ಬೋದು, ಎದುರು ನಿಲ್ತಾರೆ, ಎಲ್ಲದಕ್ಕೂ ನಾಯಕತ್ವದ ಆ ಒಂದು ಹೆಜ್ಜೆಯಲ್ಲಿ ಇಡ್ತಾರೆ. ಆದರೆ ಅವರ ಹಿಂದೆ ಅದೆಷ್ಟು ಜನ ಬಲ ತುಂಬುವಂಥ ಮನಸ್ಸುಗಳು ಜೊತೆಯಾಗಿದೆ. ಆ ಮನಸ್ಸುಗಳು ಇರೋದ್ರಿಂದ ಇವತ್ತು ಈ ಯಶಸ್ಸು ಅನ್ನುವಂಥದ್ದು ಸಾಧ್ಯವೂ ಕೂಡ ಆಗಿರುವಂಥದ್ದು ಅಂತ. ಇನ್ನು ಮಹಿಳೆಯರಿಗೆ ಒಂದಷ್ಟು ಸಲಹೆಯನ್ನು ಕೊಡೋದಾದರೆ ಅದನ್ನು ಕೇಳಬೇಕು. ಅದೆಷ್ಟೋ ಜನ ಕಾರ್ಯಕ್ರಮ ನೋಡ್ತಾ ಇದ್ದಾರೆ,
ಸೊ ಅವರು ಸಲಹೆಯನ್ನು ಕೊಡೋದಾದ್ರೆ ಯಾವ ರೀತಿ ಸಲಹೆ ಕೊಡ್ತೀರಾ? ಒಂದು ದೌರ್ಜನ್ಯವೋ ಅಥವಾ ಯಾವುದೋ ಒಂದು ಸಮಸ್ಯೆಯಲ್ಲಿ ಕಾಡ್ತಾ ಇರುತ್ತೆ, ಅವರಿಗೆ ಅದನ್ನು ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ಜೊತೆಗೆ ಮನಸ್ಸು ತುಂಬ ಕಾಡ್ತಾ ಇರುತ್ತೆ, ಮನೆಯಲ್ಲೇ ಸಮಸ್ಯೆ ಇರುತ್ತೆ ಅಥವಾ ಅವರು ಇರುವಂಥ ಜಾಗದಲ್ಲಿ ಸಮಸ್ಯೆ ಇರುತ್ತೆ, ಅವರು ಮೊದಲು ಮಾಡಬೇಕಾಗಿರೋದು ಏನು? ಒಂದು ಸ್ಟೆಪ್ಸ್ ಹೇಳೋದಾದ್ರೆ ಏನು ಮಾಡ್ತಾರೆ? ಈಗ ಮಹಿಳೆ ಕೆಲವೊಂದು ಸಂದರ್ಭಗಳಲ್ಲಿ ಹೇಳ್ಕೊಳಕ್ಕಾಗಲ್ಲ, ತನ್ನ ಭಾವನೆಗಳು ಇನ್ನೊಬ್ಬರ ಹತ್ರ ಹೇಳಿದ್ರು ಕೂಡ ಅವರಿಗೆ ಅರ್ಥ ಆಗಲ್ಲ. ಏನಂತ ಹೇಳಿದ್ರೆ, ಈಗ ನಾನೊಂದು ವೃತ್ತಿ ಕ್ಷೇತ್ರವನ್ನು ತಗೊಳ್ತೀನಿ. ಈಗ ಮಹಿಳೆ ಎರಡನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ. ವೃತ್ತಿ ಕ್ಷೇತ್ರದಲ್ಲಿ ಅಲ್ಲಿರುವಂತಹ ಮಹಿಳೆಯರಿಂದಲೇ, ನಾವು ಪುರುಷರಿಂದ ಅಂತಲ್ಲ, ಮಹಿಳೆಯರಿಂದಲೇ ಆ ಮಹಿಳೆಯ ಮೇಲೆ ಏನಾಗುತ್ತೆ, ಅವಳ ಚಾರಿತ್ರ್ಯ ವಧೆ ಮಾಡೋದಿರ್ಬೋದು, ಅವಳಿಗೆ ಬೇಡದೆ ಹೇಳೋದಿರ್ಬೋದು, ಅವಳ ಗಂಡನಿಗೆ ಕರೆ ಮಾಡಿ ಹೇಳುವಂಥದ್ದಿರ್ಬೋದು. ಆ ರೀತಿಯ ಪ್ರಕರಣಗಳು ಬೇರೆ ಬೇರೆ ಕ್ಷೇತ್ರ ನಡೀತಾ ಉಂಟು, ಈಗ ಕೂಡ ನಡೀತಾ ಇದೆ. ಆ ಸಂದರ್ಭದಲ್ಲಿ ಮಹಿಳೆ ಖಂಡಿತವಾಗ್ಲೂ ಪ್ರೀತಿಗೆಡಬಾರದು, ಅದನ್ನು ಚಾಲೆಂಜ್ ಆಗಿ ತಗೊಳ್ಬೇಕು. ಏನ್ ಮಾಡ್ತಾರೆ, ಮನಸ್ಸನ್ನು ಕುಗ್ಗಿಸುವಂತ ಪ್ರಯತ್ನ ಮಾಡ್ತಾರೆ. ಹೆಣ್ಮಗಳು ಮುಂದೆ ಹೋಗ್ತಾಳಂತಿದ್ರೆ ಅಲ್ಲಿ ಅವಳಿಗೆ ಏನಾದ್ರೂ ಹೇಳುವಂಥದ್ದಿರ್ಬೋದು, ಅವಳನ್ನು ಬರದ ಹಾಗೆ, ಅವಳು ಮುಂದೆ ಬರಬಾರದು ಅನ್ನೋ ಉದ್ದೇಶ ಇಟ್ಕೊಂಡು ಅವಳು ಮುಂದೆ ಇಟ್ಟಾಗ, ಹೆಜ್ಜೆ ಅವಳನ್ನು ಹಿಂದೆ ಕುಗ್ಗಿಸುವಂತಹ ಪ್ರಯತ್ನ ನಡೀತಾ ಇದೆ ಈಗ ಸಮಾಜದಲ್ಲಿ ಅಥವಾ ಮನೆಯಲ್ಲಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿ. ಆ ಸಂದರ್ಭದಲ್ಲಿ ಆ ಮಹಿಳೆ ದೃಢವಾಗಿ ನಿಲ್ಬೇಕು. ಏನೂ ಆಗಲ್ಲ, ನಾನು ಸರಿಯಾಗಿದ್ದೀನಿ, ನಾನೇನು ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿಲ್ಲ, ಯಾಕೆ ಹೆದರಬೇಕು? ನಾವು ಸರಿಯಾಗಿದ್ದಾಗ ಇನ್ನೊಬ್ರಿಗೆ ಹೆದರುವ ಅವಶ್ಯಕತೆನೇ ಇಲ್ಲ. ಈಗ ಮನೆಯಲ್ಲಿ ಸಪೋರ್ಟ್ ಇದ್ರೆ ಮನೆಯವರನ್ನು ನಂಬಿಕೊಂಡು ಹೋಗ್ಲಿ, ಮುಂದೆ ಬನ್ನಿ, ಬೇರೆಯವರ ಅಗತ್ಯವೇ ಇಲ್ಲ ನಮ್ಗೆ, ಅಲ್ವಾ? ಹಾಗಾಗಿ ಮಹಿಳೆಯರು ಯಾವುದೇ ವಿಷಯಕ್ಕೆ ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಯಾಕಂತ ಹೇಳಿದ್ರೆ ಬಹಳಷ್ಟು ಗಂಭೀರವಾದಂತ ವಿಚಾರಗಳು ಇರ್ತದೆ. ಸೊ ನೀವು ಸಜೆಸ್ಟ್ ಮಾಡೋದಾದ್ರೆ ಹೇಗೆ ಹೋಗುದು, ಯಾವ ವಿಷಯದಲ್ಲಿ ಯಾವುದೇ ವಿಚಾರ ಆದ್ರೂ ಕೂಡ ನಮ್ಗೆ ಗೊತ್ತಿರೋದಿಲ್ಲ, ಅವರವರ ಜೀವನದಲ್ಲಿ ಏನೇನು ಬರುತ್ತೆ. ಯಾವುದೇ ವಿಚಾರ ಆದ್ರೂ ಕೂಡ ಸ್ವಲ್ಪ ಗಂಭೀರ ಇದೆ, ಸ್ವಲ್ಪ ಅವರಿಗೆ ಪರ್ಸನಲಿ ಸಮಸ್ಯೆಗಳು ಕೊಡಬಹುದು ವಿಚಾರ ಅಂತ ಆದಾಗ ಯಾವ ರೀತಿಯಲ್ಲಿ ಗಂಡ ಹೆಂಡತಿ ಅಂತ ಹೇಳೋದ ನೀವು? ಗಂಡ ಹೆಂಡತಿ ಅಂತ ಇದ್ದಾಗ ಅದರಲ್ಲಿ ಕಾನೂನಾತ್ಮಕವಾಗಿ ಕೂಡ ಕೆಲವೊಂದು ಸಹಾಯವನ್ನು ಮಾಡಬಹುದು. ಅಂದ್ರೆ ಅವರಿಗೆ ಕಾನೂನಿನ ನೆರವಿನಲ್ಲಿ ಯಾವುದೇ ರೀತಿಯ ನಷ್ಟ ಇದ್ರೆ ಅಥವಾ ಅವರಿಗೆ ಪರಿಹಾರ ಯಾವ ರೀತಿಯಾಗಿ ಪಡ್ಕೊಳ್ಳೋದು, ಗಂಡನಿಂದ ದೌರ್ಜನ್ಯದಿಂದ ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು, ಅದಕ್ಕೆ ಬೇಕಾದಂತಹ ಕಾನೂನಿನ ವ್ಯವಸ್ಥೆ ಕೂಡ ಮಾಡಿಕೊಡ್ಬೋದು. ಹಾಗೇನೆ ಈಗ ಆಕೆಗೆ ಹಣದ ವ್ಯವಸ್ಥೆ ಇಲ್ಲ, ಅವಳಿಗೆ ಖರ್ಚಿಗೆ ಏನು ಕೊಡ್ತಾ ಇಲ್ಲ, ಗಂಡ ಏನಾದರೂ ತೊಂದರೆ ಮಾಡ್ತಾರೆ, ಅದರಿಂದ ಕೂಡ ಕೋರ್ಟಿಂದ ಇರ್ಬೋದು ಅಥವಾ ಈ ರೀತಿಯಾಗಿ ನಾವು ಕೌನ್ಸಿಲಿಂಗ್ ಮಾಡೋದ್ರ ಮುಖ. ಈಗ ಗಂಡ ಹೆಂಡತಿ ಸಮಸ್ಯೆ ಇದ್ದರೆ ಕೆಲವೊಂದು ಸಂದರ್ಭದಲ್ಲಿ ಕೋರ್ಟಿನ ಮೆಟ್ಲು ಹತ್ತಲೇಬಾರ್ದು. ಅಂದರೆ ಅವರ ಗಲಾಟೆ ಇರ್ಬೋದು, ಅವರೊಳಗಿನ ಭಿನ್ನಾಭಿಪ್ರಾಯ ಜಾಸ್ತಿ ಆಗುವಂಥ ಸಂದರ್ಭ ಜಾಸ್ತಿ ಇದೆ. ಹಾಗಾಗಿ ನಾವು ಏನು ಮಾಡಬೇಕು, ನಮ್ಮೊಳಗೆ ನಾವು ಕೂರಿಸಿ ಅವರನ್ನು ಕೌನ್ಸಿಲಿಂಗ್ ಮಾಡೋದಿರ್ಬೋದು, ಸಮಾಲೋಚನೆ ನಡೆಸೋದ್ರಿಂದ ಅವರ ಒಳಗಿನ ಇಬ್ಬರ ಒಳಗಿನ ಬಾಂಧವ್ಯ ಏನಂತ, ಅವರು ಒಂದು ಹೆಂಡತಿ ಒಂದು ಹೇಳ್ತಾರೆ, ಗಂಡ ಒಂದು ಹೇಳ್ತಾರೆ, ಅವರೊಳಗೆ ಏನು ನಡೀತಾ ಇದೆ ಅನ್ನೋದು ನಮಗೆ ಮನವರಿಕೆ ಆಗುತ್ತೆ. ನಾವು ಒಂದು ಮಿಡ್ಲ್ ಮ್ಯಾನ್ ಆಗಿ ಕೌನ್ಸಿಲರ್ ಆಗಿ ಕೂತಿರ್ತೀವಿ, ಅವರ ಸಮಸ್ಯೆಯನ್ನು ಹೇಳಿದಾಗ ನಮಗೆಲ್ಲ ಅರ್ಥ ಆಗುತ್ತೆ. ಆಗ ನಾವು ಅವರಿಗೆ ಯಾವ ರೀತಿಯಾಗಿ ಪರಿಹಾರ, ಅಂದರೆ ಈ ರೀತಿಯಾಗಿ ನಡ್ಕೊಳ್ಳಿ ಅನ್ನುವಂತಹ ಒಂದು ವಿಚಾರವನ್ನು ನಾವು ಅವರನ್ನು ಮುಂದಿಟ್ಟು, ನೀವು ಈ ರೀತಿಯಾಗಿ ಸುಧಾರಣೆ ಮಾಡ್ಕೊಳ್ಳಿ, ಇಬ್ಬರಿಗೂ ಬುದ್ಧಿವಾದವನ್ನು ಹೇಳಿ ಅವರಿಗೆ ಬೇಕಾದಂಥ ಮಾಹಿತಿಯನ್ನು ಕೊಟ್ಟ ನಂತರ ಅವರು ಕೂಡ ಎಷ್ಟೋ ಗಂಡ ಹೆಂಡತಿ ಸುಧಾರಣೆಯಾದ್ದು ಕೂಡ ಮಾಡಿದ್ದೀನಿ. ಈ ವಾತ್ಸಲ್ಯಮಯಿ ಸಂಸ್ಥೆಯ ಉದ್ದೇಶವೇ ಅದು. ಅಂದರೆ ಮಹಿಳೆಗೆ ಎಲ್ಲಿ ಹೋದರೂ ಕೂಡ ಅನ್ಯಾಯ ಆಗಬಾರ್ದು, ಹಾಗೆಯೇ ಪುರುಷರಿಗೂ ಕೂಡ ಅನ್ಯಾಯ ಆಗಬಾರ್ದು. ನಾವೀಗ ಮಹಿಳೆಯರು ಅಂತ ಕೆಲವರು ಕ್ವಶನ್ ಕೇಳ್ತಾರೆ, ನಾನು ಸ್ಪೀಕರ್ ಆಗಿ ಹೋಗ್ತೀನಿ. ಆಗ ಆ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ, ಮೇಡಮ್ ನೀವು ಮಹಿಳೆಯರ ಪರವಾಗಿ ಮಾತಾಡ್ತಾ ಇದ್ದೀರಾ, ಪುರುಷರಿಗೆ ನ್ಯಾಯ ಇಲ್ವಾ? ನಮ್ಮ ಮೇಲೂ ದೌರ್ಜನ್ಯ ಆಗ್ತಾ ಇದೆ. ಖಂಡಿತವಾಗ್ಲೂ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನಾನು ಮಹಿಳೆಯರಿಗೆ ಕೂಡ ಹೇಳ್ತೀನಿ, ಅನಾವಶ್ಯಕವಾಗಿ ಅಥವಾ ಸುಳ್ಳು ದೂರನ್ನು ಖಂಡಿತವಾಗ್ಲೂ ದಾಖಲಿಸಬೇಡಿ. ಇದರಿಂದ ನಿಮ್ಮ ಮೇಲೆ ಕೂಡ ಕೇಸಸ್ ಆಗುವ ಚಾನ್ಸಸ್ ಇದೆ. ಸುಳ್ಳು ಅಂತ ಗೊತ್ತಾದರೆ ನಿಮ್ಮ ಮೇಲೆ ಕೂಡ ಖಂಡಿತವಾಗ್ಲು ಅಂದ್ರೆ ಸುಳ್ಳಾಗಬಾರ್ದಲ್ಲ, ಯಾರಿಗೂ ಅನ್ಯಾಯ ಆಗಬಾರ್ದು. ಮಹಿಳೆ ಇರ್ಬೋದು, ಪುರುಷ ಇರ್ಬೋದು, ಸಮಾಜದಲ್ಲಿ ಅಂತ ಹೇಳುವಾಗ ಮನೆಯಲ್ಲಿರುವ ಎಲ್ಲರೂ ಸರಿ ಸಮಾನರು. ಮಹಿಳೆ ಅಂತೇಳಿ ಅವರು ತಪ್ಪು ಮಾಡಿದ್ರೆ ತಪ್ಪೇ ಅದು. ನಾವು ಈ ಕಣ್ಣೀರು ಆಗ್ತಾ ಬಂದ್ರು ಅವರು ಎಲ್ಲವೂ ಸತ್ಯ ಅಂತ ಹೇಳಕ್ಕಾಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ಎಷ್ಟೋ ಮಹಿಳೆಯರು ದ್ವೇಷದ ಕಾರಣಕ್ಕೋಸ್ಕರ ಖಂಡಿತವಾಗ್ಲು ಬೇರೆ ಬೇರೆ ರೀತಿಯಲ್ಲಿ ಅವರ ಮೇಲೆ ದೂರ ಹಾಕುವಂತದ್ದಿರ್ಬೋದು, ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಖಂಡಿತ ಬರುತ್ತೆ. ನಾವು ಇಬ್ಬರನ್ನು ಕೂರಿಸಿದಾಗ ನಮಗೆ ಸಾಧಾರಣವಾಗಿ ಒಂದು ಅಂದಾಜು ಆಗುತ್ತೆ ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಯಾಕೆ ಮಾಡಿದ್ದಾರೆ, ಏನು ಅಂತ ಹೇಳಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಈಗಿನ ಈ ಹದಿಹರೆಯದ ಪ್ರಾಯ ಅಂತ ಬಂದಾಗ ಹುಡುಗಿಯರು ಒಂದಷ್ಟು ಅವರ ಆ ಏಜ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ಕ್ಲೋಸ್ ಆಗ್ತಾರೆ, ಮಾತಾಡ್ತಾರೆ ತುಂಬಾ. ಆ ಬಳಿಕ ಅವರಿಗೆ ಯಾವುದೋ ಒಂದು ಸಾಮಾಜಿಕ ಜಾಲತಾಣದ ಮೂಲಕ ಅವರನ್ನ ಬೆದರಿಸುವಂಥದ್ದು ಅನ್ನುವಂಥದ್ದು ಈಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಬಹಳಷ್ಟು ಹುಡುಗಿರು ನೊಂದ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಖಿನ್ನತೆಗೊಳಗಾಗೋದು ಇರ್ಬೋದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗ್ತದೆ. ಸ್ವಂತ ಸಂದರ್ಭದಲ್ಲಿ ಅವ್ರು ಯಾವ ರೀತಿಯಲ್ಲಿ ಹೆಜ್ಜೆ ಇಡಬೇಕು ಅಂತ ನಾನು ಹೇಳೋದಂತ ಹೇಳಿದ್ರೆ, ಮುಖ್ಯವಾಗಿ ಮನೆಯ ಶಿಕ್ಷಣ ಹೆಣ್ಮಕ್ಕಳಿಗೆ. ಅಂದರೆ ನಾವು ಶಿಕ್ಷಣದಲ್ಲಿ ಎಜುಕೇಷನ್ ನಮ್ಮ ಜೀವನಕ್ಕೆ ಮತ್ತು ನಮಗೆ ಏನಾದರೂ ಊಟ ತಿಂಡಿ ಮಾಡಲಿಕ್ಕೆ
ಶಿಕ್ಷಣ ಮುಖ್ಯ, ಅಂದರೆ ಶಾಲೆಯ ಶಿಕ್ಷಣ ಮುಖ್ಯ. ನಮಗೆ ಸಂಸ್ಕಾರ ಬರೋದು ಮನೆಯಲ್ಲಿ. ನಾವೀಗ ಹೆಣ್ಮಕ್ಕಳನ್ನು ಬೆಳೆಸುವಾಗ ಆ ಹೆಣ್ಣು ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಕೊಡಬೇಕಾದ ತಾಯಿ. ನೋಡಿ, ವಾತ್ಸಲ್ಯ ಅಂತ ಅಲ್ಲಿ ಕೂಡ ಬಂತು. ಆ ತಾಯಿಯಾದವಳು ಎಲ್ಲವನ್ನು ನಾವು ಅಂದರೆ ಒಂದು ಹೆಣ್ಣು ಮಗು ಇರ್ಬೋದು, ಗಂಡು ಮಗು, ಅದನ್ನು ಎಲ್ಲವನ್ನು ನೋಡ್ತಾ ಇರಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಟೈಮ್ ಇರೋದಿಲ್ಲ. ಇಬ್ಬರು ದುಡಿತಕ್ಕೆ ಹೋಗ್ತಾರೆ, ದುಡಿತಕ್ಕೆ ಹೋದ್ರು ಅವರು ಕೂಡ ಸುಸ್ತಾಗ್ತದೆ, ಬರ್ತಾರೆ, ಅವರು ಕೂಡ ಮನೆಯಲ್ಲಿ ಮೊಬೈಲ್ ನೋಡ್ತಾರೆ, ಟಿ ವಿ ನೋಡ್ತಾರೆ. ಆ ಟೈಮಲ್ಲಿ ಆ ಮಕ್ಕಳು ಏನು ಮಾಡಬೇಕು? ಆ ಹದಿಹರೆಯಕ್ಕೆ ಬಂದ ಮಕ್ಕಳಿಗೆ ಮನಸ್ಸು ಚಂಚಲ, ನನ್ನನ್ನು ಯಾರಾದರೂ ಪ್ರೀತಿ ಮಾಡಬೇಕು, ನನಗೆ ಯಾರಾದರೂ ಟೈಮ್ ಕೊಡೋರಿದ್ರೆ ಅಂತ ಆ ರೀತಿಯ ಜಾಲತಾಣಕ್ಕೆ ಬಲಿಯಾಗ್ತಾ ಇದ್ದಾರೆ. ಅಂದರೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್, ಬೇರೆ ಬೇರೆ ರೀತಿಯಲ್ಲಿ ಫ್ರೆಂಡ್ಶಿಪ್ ಬೆಳೆದು, ಅಂದರೆ ಅವರಿಗೆ ಗೊತ್ತಿರೋದಿಲ್ಲ ನಾನು ಮಾಡ್ತಾ ಇರೋ ಸರಿಯಾ ತಪ್ಪ ಅಂತ. ಅದನ್ನು ನಾವು ತಾಯಿಯಂದಿರು ಅದನ್ನು ಗಮನಿಸಬೇಕು. ತಂದೆಯಂದಿರು ಸ್ವಲ್ಪ ಆ ಮಕ್ಕಳ ಬಗ್ಗೆ ಮುದ್ದು ಮಾಡೋದಲ್ಲ, ಬರೀ ಮುದ್ದು ಮಾಡಿ ಮಕ್ಕಳನ್ನು ಬೆಳೆಸಿದರೆ ಮಕ್ಕಳು ನಾಳೆ ಈ ರೀತಿಯ ಬೆಳವಣಿಗೆಯಲ್ಲಿ ಖಂಡಿತವಾಗ್ಲೂ ಹೋಗ್ತಾರೆ. ಬರೀ ಎಲ್ಲವನ್ನು ಕೇಳಿದನ್ನು ಮೊಬೈಲ್ ಇರ್ಬೋದು, ಅದು ಕೊಡ್ತೇನೆ, ಇದು ಕೊಡ್ತೇನೆ, ಕಾರ್ ತೆಗಿಸ್ಕೊಡ್ತೇನೆ, ಬೈಕ್ ತೆಗಿಸ್ಕೊಡ್ತೇನೆ ಅನ್ನುವಂತಹ ಒಂದು ಅಂದರೆ ಕಷ್ಟವನ್ನು ಕೂಡ ಮನವರಿಕೆ ಮಾಡಬೇಕು ಮಕ್ಕಳಿಗೆ ಸಣ್ಣ ಪ್ರಾಯದಲ್ಲಿ ಅವರಿಗೆ ಸಣ್ಣ ಪುಟ್ಟ ಕೆಲಸ ಮಾಡಿಸುವಂಥದ್ದಿರ್ಬೋದು, ಕಷ್ಟದ ದಿನಗಳನ್ನು ಹೇಳುವಂಥದ್ದಿರ್ಬೋದು, ನಾವೆಲ್ಲ ಹೇಗಿದ್ವಿ ಅನ್ನುವಂತಹ ಕಥೆಗಳನ್ನು ಹೇಳುವಂಥ ಮೊದಲಿನ ರೀತಿಯ ಬೆಳವಣಿಗೆ, ಅಂದರೆ ಸಂಸ್ಕಾರ, ಭಜನೆ ಕಲಿಸುವಂಥದ್ದಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಂಸ್ಕಾರಗಳನ್ನು ಕಲಿಸೋಕ್ಕೆ ಸಾಧ್ಯ ಇದೆ. ಮನೆಯಲ್ಲಿ ಯಾವ ರೀತಿಯಾಗಿರಬೇಕು, ಇನ್ನೊಬ್ಬರಿಗೆ ಗೌರವ ಕೊಡೋದಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಪ್ರಾಮಾಣಿಕತೆ ತುಂಬ ಕಡಿಮೆ ಆಗಿದೆ, ಮಾನವೀಯ ಮೌಲ್ಯಗಳು ಇಲ್ವೇ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ರಿಗೂ ಅವರವರದೇ ಸ್ವಾರ್ಥ. ನಾನು ಬೆಳೆದ್ರೆ ಆಯಿತು, ನಾನು ನನ್ನ ಮಕ್ಕಳು ನಾನಷ್ಟೇ, ಸಂಸಾರ ಅಂತ ಹೇಳಿದ್ರೆ ಅಷ್ಟೇ. ಆದರೆ ಅದಕ್ಕೂ ಮೀರಿದ ಬಾಂಧವ್ಯ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇತ್ತೀಚಿನ ಮಕ್ಕಳಿಗೆ ಅವರ ಪಕ್ಕದವರ ಮನೆಯ ಪರಿಚಯ ಇರೋದಿಲ್ಲ, ಸಂಬಂಧಿಕರ ಪರಿಚಯ ಇರೋದಿಲ್ಲ. ಯಾಕೆ? ಅದೆಲ್ಲ ಯೋಚನೆ ಮಾಡುವಾಗ ಶಿಕ್ಷಣ ಅನ್ನೋದು ಮನೆಯಲ್ಲಿ ಸಿಗಬೇಕಾಗುತ್ತೆ. ಅಂದ್ರೆ ಇವಾಗ ಮನೆಯ ಶಿಕ್ಷಣಗಳಲ್ಲಿ ಕೊರತೆ ಆಗ್ತಿದೆ ಅಂತ. ಖಂಡಿತ ಆಗ್ತಾ ಇದೆ. ಪೋಷಕರು ಏನು ಗಮನಿಸಬೇಕು ಈ ಸಂದರ್ಭ? ಅಂದ್ರೆ ಮಕ್ಕಳ ಬಗ್ಗೆ ಜಾಸ್ತಿ ಗಮನ ಹರಿಸಬೇಕು ಅಂತ ಹೇಳಿದ್ರೆ ಟೆನ್ಷನ್ ಖಂಡಿತವಾಗ್ಲೂ, ಅಂದ್ರೆ ಮನೆಯನ್ನು ನಿಭಾಯಿಸಬೇಕು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚಿಗೆ ಹಣ ಬೇಕು, ಖಂಡಿತವಾಗ್ಲೂ ಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದರ ಗಮನಕ್ಕೆ ಹೋಗಿ ಮಕ್ಕಳನ್ನು ನಾವು ಗಮನ ಹರಿಸದಿದ್ರೆ ಮಕ್ಕಳ ಕಡೆಗೆ, ಅವರು ನಾಳೆ ನಮಗೆ ನಾವು ಯಾಕಾಗಿ ದುಡಿಯೋದು? ಮಕ್ಕಳಿಗೋಸ್ಕರ, ನಮ್ಮ ಮನೆಗೋಸ್ಕರ ಅಲ್ವಾ? ನಾಳೆ ಅವರೇ ಇಲ್ಲ ಅಂತ ಅದಕ್ಕೆ ಅವರೇ ಸುಸೈಡ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸ್ಕೊಳ್ತಾರೆ, ಡ್ರಗ್ಸ್ ಇಂತಹ ಸಂದರ್ಭ ಮತ್ತು ನಾವು ಯಾಕೆ ದುಡಿಯೋದು? ನಾವು ಎಷ್ಟೋ ಕಷ್ಟಪಟ್ಟರು ಕೂಡ ಹೊರಗಡೆ ಎಷ್ಟು ಇದು, ಮನೆಯಲ್ಲಿ ಈ ಥರ ನಮಗೆ ಹಿಂಸೆ ಆಗ್ತಾ ಇದೆ, ಮಾನಸಿಕ ವೇದನೆ, ನಮಗೆ ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬೋದು. ಓಕೆ, ಒಂದು ಶಾರ್ಟ್ ಆಗಿ ಹೇಳೋದಾದ್ರೆ ನಿಮ್ಮ ಒಂದು ಶೈಕ್ಷಣಿಕ ಜೀವನ ಅಂದ್ರೆ ಶಿಕ್ಷಣದ ಅವಧಿಯಲ್ಲಿ ನೀವು ಮಾಡ್ಕೊಂಡಂತ ಸಾಧನೆಗಳ ಬಗ್ಗೆ, ಯಾಕಂದ್ರೆ ನಾನು ಕೇಳ್ಪಟ್ಟಿದ್ದೀನಿ ಕ್ರೀಡಾ ರಂಗದಲ್ಲೂ ಕೂಡ ಇದ್ರಿ, ಸಾಂಸ್ಕೃತಿಕ ರಂಗದಲ್ಲಿ ಇದ್ರಿ. ಸೊ ಆ ನಿಮ್ಮ ಶೈಕ್ಷಣಿಕ ಜೀವನದಲ್ಲಿ ನೀವು ಮಾಡಿರುವಂತಹ ಸಾಧನೆಗಳ ಬಗ್ಗೆ ಒಂದಷ್ಟು ಮಾತುಗಳನ್ನ ನಮ್ಮಲ್ಲಿ ಹಂಚ್ಕೊಳ್ಳಿ ಅಂತ. ಶೈಕ್ಷಣಿಕ ಅಂತ ಹೇಳಿದ್ರೆ ನಾವು ಕಲಿಬೇಕಿದ್ದು ನಾನು 2 ವರ್ಷದ ಮಗುವಾಗಲೇ ಅಂಗನವಾಡಿ ಇವರೆಲ್ಲ ನಮಗಿಬ್ರು ಅಣ್ಣಂದಿರು, ಅಕ್ಕ ಮತ್ತು ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ, ಅವ್ರ ಸ್ಕೂಲ್ಗೆ ಹೋಗ್ಬೇಕು. ನಾನು 2 ವರ್ಷದಲ್ಲೇ ಹೋದವಳು. ಅಂಗನವಾಡಿಗೆ ಹೋಗ್ತಾ ಇದ್ದೆ, ಇವರು ಕರ್ಕೊಂಡು ಹೋಗೋದು ನಾನೇ ಹೋಗ್ತಾ ಇದ್ದೆ. ಅಂದರೆ ನಮಗೆ ನಡ್ಕೊಂಡು ಹೋಗ್ಬೇಕಿತ್ತು, ತುಂಬ ಹೋಗ್ತಾ ಇದ್ದೆ. ಅಲ್ಲೇ ನಾನು ಡ್ಯಾನ್ಸ್ ಮಾಡಿಸಿದ್ರು, ಫಸ್ಟಿಗೆ ಸ್ಟೇಜಲ್ಲೇ ಮಾಡಿದ್ದೆ, ಆಮೇಲೆ ಹಾಡು ಹೇಳೋದಿರ್ಬೋದು. ಆ ರೀತಿಯ ಬೆಳವಣಿಗೆಯಲ್ಲಿ ಸಾಂಸ್ಕೃತಿಕ ರಂಗದಲ್ಲಿ ನಾನು ಬೆಳೀತಾ ಹೋದೆ. ಆಮೇಲೆ ಕ್ರೀಡಾ ಕ್ಷೇತ್ರದಲ್ಲಿರ್ಬೋದು, ಪ್ರತಿ ಕ್ಷೇತ್ರದಲ್ಲಿ ಚಾಂಪಿಯನ್ಶಿಪ್ ಇರ್ಬೋದು, ನಾನು ರಾಜ್ಯ ಮಟ್ಟದಲ್ಲಿ ಕೂಡ ಆಟಗಾರ್ತಿ. ಆದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಶಿಸ್ತಿನ, ನಮ್ಮ ಅಪ್ಪ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಅಂದರೆ ಇಷ್ಟೇ ಹೊತ್ತಿಗೆ ಬರಬೇಕು, ಹೆಣ್ಮಕ್ಳು ಅಂತ ಹೇಳಿದ್ರೆ ತುಂಬ ಜಾಗ್ರತೆಯಾಗಿ, ಒಂದು ಎಂತ ಹೇಳ್ತಾರೆ, ಕೆಳಗೆ ಇಟ್ಟರೆ ಅದೆಂತ ಇರುವೆ ಕೊಂಡೋಗ್ತದೆ, ಮೇಲೆ ಕೊಂಡೋದಕ್ಕೆ ಹಾಗೆ ಆ ರೀತಿಯಲ್ಲಿ ನಮ್ಮನ್ನು ತುಂಬ ಮುದ್ದಾಗಿ ಹೌದು, ತುಂಬ ಮುದ್ದಾಗಿ ಬೆಳೆಸಿದ್ದಾರೆ, ಅಷ್ಟೇ ಸ್ಟ್ರಿಕ್ಟ್ ಇಂದ ಬೆಳೆಸಿದ್ದಾರೆ. ನಮಗೆ ಯಾವುದೇ ರೀತಿಯ ಬೇರೆ ರೀತಿಯಲ್ಲಿ ಕೊರತೆ ಮಾಡಿಲ್ಲ. ಆದರೆ ನಮಗೆ ಸ್ವಾತಂತ್ರ್ಯ ಇರಲಿಲ್ಲ ಅಂತ ಹೇಳ್ಬೋದು. ಸ್ವಾತಂತ್ರ್ಯ ಅನ್ನೋದಕ್ಕಿಂತ ಅವ್ರು ಮಾಡುತ್ತಾ ಇದ್ದಂತ ಜಾಗೃತೆಗಳು, ಹೌದು, ನಿಜವಾಗ್ಲೂ ಸತ್ಯ ಅದು. ಅದು ಹಾಗೆ ಬೇಕೇ ಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ಯೋಚನೆ ಮಾಡಬೇಕಿದ್ದು, ನಮಗೆ ಆವಾಗ ಸಿಟ್ಟು ಬರ್ತಾ ಇತ್ತು ಖಂಡಿತವಾಗ್ಲೂ. ಅಪ್ಪ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ನಮ್ಮನ್ನು ತುಂಬ ಸ್ಟ್ರಿಕ್ಟ್, ಯಾರ ಹತ್ರ ಮಾತಾಡ್ಲಿಕ್ಕಿಲ್ಲ, ಹೊರಗಡೆ ಬರಲಿಕ್ಕಿಲ್ಲ, ಮನೆಯಿಂದ ಯಾರಾದರೂ ಎಂಟ್ರು ಬಂದರೆ ಕೂಡ ಬರಲಿಕ್ಕಿಲ್ಲ, ಯಾಕೆ ಮಾಡ್ತಾ ಇದ್ರು ಅನ್ನುವಂಥ ಆಗ ಸಿಟ್ಟು ಬರ್ತಾ ಇದೆ. ಆದರೆ ಈಗ ಯೋಚನೆ ಮಾಡುವಾಗ ನಿಜವಾಗ್ಲೂ ಅದು ಸಂಸ್ಕಾರ ಅಂತ ಹೇಳಿದರೆ ನಾವು ನೋಡಿ ಈಗ ತಪ್ಪಿ ಹೋಗ್ತಾ ಇಲ್ಲ. ಗೊತ್ತಾಯ್ತು? ಅವತ್ತಿನ ಶಿಕ್ಷಣ ನೋಡಿ, ಇವಾಗ ನಮಗೆ ಒಂದು ನೋಡಿ ಎಲ್ಲಿ ಹೋಗ್ಬೇಕಾದ್ರೆ ಧೈರ್ಯ, ನಾವು ಕರೆಕ್ಟ್ ಇದ್ರೆ ಏನಾಗುತ್ತೆ, ನಮ್ಗೆ ಏನಾಗಲ್ಲ, ನಾವು ಸರಿ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ? ಆ ಧೈರ್ಯ ಕೊಟ್ಟವರು ನಮ್ಮ ಅಪ್ಪ ಅಷ್ಟೇ. ಖಂಡಿತ ಬಾಲ್ಯದಲ್ಲಿ ಕೊಡಬೇಕಾದಂತ ಸಂಸ್ಕಾರವಾದ ಆ ಶಿಕ್ಷಣವನ್ನ ಕರೆಕ್ಟ್ ಆಗಿ ಕೊಟ್ರೆ ಆ ಜೀವನದಲ್ಲಿ ಯಾವೊಬ್ಬ ವ್ಯಕ್ತಿ ಯಾವತ್ತೂ ಸೋಲುವುದಿಲ್ಲ, ಧೈರ್ಯವಾಗಿ ಎದುರು ಹೋಗ್ತಾನೆ ಅನ್ನುವಂಥದ್ದು ಖಂಡಿತವಾಗ್ಲು. ಇನ್ನು ಈ ಸಂಸ್ಥೆ ಒಂದಷ್ಟು ಜನರಿಂದ ಗೌರವವನ್ನು ಪಡ್ಕೊಳ್ಳಿದ್ದೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಕೇಳುವಂಥದ್ದು, ಎಲ್ಲಾ ರಂಗದಲ್ಲೂ ಕೂಡ ಗುರುತಿಸ್ಕೊಂಡಿದ್ದೀರಾ, ಬಹಳಷ್ಟು ನಟಿಯಾಗೂ ಕೂಡ ಯಶಸ್ಸನ್ನು ಪಡೆದಿದ್ದೀರಾ, ನಿಮಗೂ ಒಂದಷ್ಟು ಸಾಧನೆಗೆ ಗೌರವಗಳು, ಪುರಸ್ಕಾರಗಳು ಅನ್ನುವಂಥದ್ದು ಬಂದಿದೆ. ಸೊ ಒಂದಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ಬೇಕು, ಅದು ಖುಷಿಯಿಂದ ಈ ವೇದಿಕೆಯಲ್ಲಿ ಹಂಚಿಕೊಳ್ಬೇಕು. ನೀವು ಯಾವುದೆಲ್ಲ ಪ್ರಶಸ್ತಿಗಳು ನಿಮ್ಮ ಜೊತೆ ಆಗಿದೆ ಅಂತ? ಪ್ರಶಸ್ತಿಗಳು ಅಂತ ಹೇಳಿದ್ರೆ ಸಣ್ಣ ಅದರಲ್ಲೇ ನಾನು ಹೇಳ್ತಾ ಇದ್ದೆಲ್ಲ, ಎಲ್ಲ ನಮಗೆ ಟೀಚರ್ಸ್ ಅವರೇ ನಾಟ್ಯ ರಾಣಿ,
ಅದರ ನಾಟ್ಯದಲ್ಲೇ ತುಂಬ ಪ್ರಶಸ್ತಿಗಳು ಮತ್ತು ಎಲ್ಲದರಲ್ಲೂ ಪ್ರಥಮ ಆ ರೀತಿಯ ಬಹುಮಾನಗಳು, ಪ್ರಥಮದ ರಾಣಿ ಅಂತ ಹೇಳ್ಬೋದು. ಹೌದು. ಮತ್ತು ರಾಜ್ಯ ಮಟ್ಟದ ಕ್ರೀಡಾಪಟು ಇರ್ಬೋದು, ಅಥವಾ ಥ್ರೋಬಾಲ್ ಚಾಂಪಿಯನ್ಶಿಪ್ ಇರ್ಬೋದು, ಹಾಗೆ ಬೇರೆ ಬೇರೆ ರಂಗದಲ್ಲಿ. ಮತ್ತು ನಾನು ತುಂಬ ನೃತ್ಯ ನಿರ್ದೇಶನಗಳನ್ನು ಮಾಡ್ತಾ ಇದ್ದೆ. ಅಂದರೆ ಅವರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದೆ, ಕೊರಿಯೋಗ್ರಫಿ ನನ್ನ ಕರೀತಾ ಇದ್ರು ಎಲ್ಲ ಬೇರೆ ಬೇರೆ ಇವರೆಲ್ಲ. ಆ ಸಂದರ್ಭದಲ್ಲಿ ಹೋಗ್ತಾ ಇದ್ದೆ, ಮಾಡಿಸ್ತಾ ಇದ್ದೆ. ಅಂದರೆ ವಿದ್ಯಾರ್ಥಿಗಳನ್ನಿರ್ಬೋದು, ನಮ್ಮ ಜೊತೆಗಿನ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ಎಲ್ಲರನ್ನೂ ಮಾಡಿಸ್ತಾ ಇದ್ದೆ. ಅದು ಬಿಟ್ಟು ನಾನು JCI ಜೋಡುಮಾರ್ಗ ನೇತ್ರಾವತಿ ನಮ್ಮ BC ರೋಡಲ್ಲಿ ನಾನು ಅಧ್ಯಕ್ಷೆಯಾಗಿದ್ದೆ ಕಳೆದ 2021 ಅವಧಿಯಲ್ಲಿ. ಅದು ಅಂತಾರಾಷ್ಟ್ರೀಯ ಸಂಸ್ಥೆ, ಅದರಲ್ಲಿ ಹಲವಾರು ಪ್ರಶಸ್ತಿಗಳು ದೊರಕಿವೆ. ಮತ್ತು ರಾಜ್ಯ ಮಟ್ಟದ ಮಹಿಳಾ ರತ್ನ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಇತ್ತೀಚೆಗಷ್ಟೇ ನನ್ನ ಈ ಕೆಲಸ ಸಾಧನೆಯನ್ನು ಗುರುತಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿಯನ್ನು ಕೂಡ ಬಸವರಾಜ ಬೊಮ್ಮಾಯಿಯವರು ನೀಡಿ ಗೌರವಿಸಿದ್ದಾರೆ. ಇದೆಲ್ಲ ಅಂದರೆ ನಾನು ಮಾಡಿರೋದಂತಲ್ಲ, ಎಲ್ಲರ ಪ್ರೀತಿಯಿಂದ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು. ನಾನು ಪ್ರಶಸ್ತಿ ನಿಮ್ಮ ಪರಿಶ್ರಮ ಇದೆ, ನಿಮ್ಮ ಜೊತೆಗಿದ್ದವರ ಪ್ರೋತ್ಸಾಹ ಇದೆ. ಖಂಡಿತ. ಹಾಗಾಗಿ ಪ್ರಶಸ್ತಿ ಅನ್ನುವಂಥದ್ದು ಆ ಗೌರವದ ಜಾಗಕ್ಕೆ ಸಲ್ಲಬೇಕಾಗಿತ್ತು, ಅಲ್ಲಿ ಸಂದಿದೆ. ಖಂಡಿತವಾಗ್ಲು ನಿಮ್ಮ ಸಂಸ್ಥೆಯ ಮುಂದಿನ ಕನಸುಗಳ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಿಬಿಡಿ ಈ ಕಾರ್ಯಕ್ರಮದ ಮೂಲಕ. ದೊಡ್ಡದಿರ್ಬೋದು, ಸ್ವಲ್ಪ ಹೇಳಿಬಿಡಿ ನಮಗೆ. ಕನಸುಗಳು ಅಂತ ನಾನು ಕನಸು ಕಟ್ಟಿಕೊಂಡು ಕೂತವಳಲ್ಲ ಇಷ್ಟರವರೆಗೆ. ಏನು ಆ ಟೈಮ್ಗೆ ಟಕ್ಕ ಏನು ಯೋಚನೆ ಬರುತ್ತೆ ಆ ಸಂದರ್ಭದಲ್ಲಿ ಮಾಡಿರೋಳು ನಾನು. ಅಂದರೆ ಕನಸು ಕಾಣ್ತಾ ಕೂರೋದಿಲ್ಲ, ಆ ಟೈಮಲ್ಲಿ ಮಾಡ್ಕೊಳ್ತಾ ಹೋಗ್ತೀನಿ. ನಿಮ್ಮ ಈ ಸಂಸ್ಥೆಗೆ ಒಂದಷ್ಟು ಜನ ಯುವತಿಯರು ಅಥವಾ ಯುವ ಸಮುದಾಯ ಸೇರ್ಕೊಳ್ಬೇಕು, ಮಹಿಳೆಯರು ಇರ್ತಾರೆ, ನಾವು ಜೊತೆ ಆಗ್ತೀವಿ, ಏನೋ ಒಂದು ಸಹಾಯನೋ ಅಥವಾ ಸಮಾಜಮುಖಿ ಕಾರ್ಯಕ್ರಮ ಆಗ್ತಾ ಇದೆ, ಜೊತೆ ಆಗ್ಬೇಕಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಜೊತೆ ಆಗ್ಬೇಕು? ಖಂಡಿತವಾಗ್ಲು ನಮ್ಮ ಜೊತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಬೆಂಬಲವಾಗಿ ನಿಲ್ಬೋದು. ನಮ್ಮ ಜೊತೆ ಬಂದು ನಾವು ಕೂಡ ಇದ್ದೀವಿ ಅಂತ ಹೇಳಿದ್ರೆ ನಾವು ಖಂಡಿತವಾಗ್ಲೂ ಅವರನ್ನು ಸ್ವೀಕರಿಸಲಿಕ್ಕೆ ರೆಡಿ ಇದ್ದೇವೆ. ನಿಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕ ಮಾಡ್ಬೋದು ನೀವು? ಮಾಡ್ಬೋದು. ಖಂಡಿತವಾಗ್ಲು ಕಾರ್ಯಕ್ರಮದ ಕೊನೆಯಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ? ಇಷ್ಟೊತ್ತು ನಿಮ್ಮ ಸಂಸ್ಥೆಯ ಬಗ್ಗೆ ಸುದೀರ್ಘವಾದಂಥ ವಿಚಾರವನ್ನ ವೀಕ್ಷಕರ ಮುಂದೆ ಇಟ್ಟಿದ್ದೀರಾ. ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನದ ಸಾಧನೆಗಳು ಕೂಡ ಸಂಸ್ಥೆಯ ಸಾಧನೆಗಳ ಜೊತೆ ಸೇರ್ಕೊಂಡಿದೆ. ಇವಾಗ ಇಲ್ಲಿ ವಾತ್ಸಲ್ಯಮಯಿ ಅನ್ನುವಂಥದ್ದು ಬೇರೆ ಅಲ್ಲ, ಅಥವಾ ಶೈಲಜಾ ರಾಜೇಶ್ ಅವರು ಬೇರೆ ಅಲ್ಲ, ಅದು ಜೊತೆ ಆಗಿರುವಂಥದ್ದು. ಹಾಗಾಗಿ ಎಲ್ಲವೂ ಕೂಡ ಬಂತು. ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಏನು ಹೇಳ್ತೀರಾ ತಾವು? ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಅನ್ನೋದು ಮಹಿಳೆಯರಿಗೆ ಅಂತ ಹೇಳಿ ನಾವು ಕೆಲವೊಂದು ಸಂದರ್ಭ ನಾನು ಹೇಳಿದಾಗಿತ್ತು, ಈಗಲೇ ಹೇಳಿದೆ, ಮಹಿಳೆಯರಿಗೆ ಅಂತಲೇ ಸ್ಥಾಪಿತವಾದ ಸಂಸ್ಥೆ. ಇದರಿಂದ ಹಲವಾರು ಮಹಿಳೆಯರಿಗೆ ಸಾಂತ್ವನ ನೀಡಿದ್ದೀವಿ, ಅವರಿಗೆ ಸಹಕಾರ ನೀಡಿದ್ದೀವಿ, ಮುಂದೇನೂ ಕೊಡ್ತೀವಿ. ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕಿಸ್ಬೋದು. ಹಾಗೆಯೇ ಕಾನೂನು ಉಚಿತವಾಗಿ ಮಾಹಿತಿ ಬೇಕಿದ್ರೆ ಅಥವಾ ಉಚಿತವಾಗಿ ಔಷಧಿಯ ಯಾರಾದರೂ ಅಂಥ ಬಡವರಿದ್ದರೆ ಖಂಡಿತವಾಗ್ಲೂ ನಾವು ನಮ್ಮಿಂದ ಆದಷ್ಟು ಸಹಾಯವನ್ನು ನಾವು ಮಾಡ್ತೀವಿ. ಹಾಗೆ ನೊಂದ ಮಹಿಳೆಗೆ, ಕ್ಯಾನ್ಸರ್ ಪೀಡಿತರಿರ್ಬೋದು, ಅಂಗವಿಕಲರಿರ್ಬೋದು, ಖಂಡಿತವಾಗ್ಲೂ ನಮ್ಮ ಹತ್ರ ಬನ್ನಿ, ನಮ್ಮಿಂದ ಆದಷ್ಟು ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಖಂಡಿತ. ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಸಂಸ್ಥಾಪಕರು ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಮತ್ತು ಸಂಶೋಧನಾ ಸಂಸ್ಥೆ, ರಿಜಿಸ್ಟರ್ಡ್ ಬಾಳ್ತಿಲ ಬಂಟ್ವಾಳ. ಸೊ ಸಂಸ್ಥಾಪಕರು ತಾವು. ಹಾಗಾಗಿ ಶ್ರೀಮತಿ ಶೈಲಜಾ ರಾಜೇಶ್ ಅವರಿಗೂ ಹಾಗೆಯೇ ಟ್ರಸ್ಟಿಗಳಾದ ಶ್ರೀಮತಿ ಅನ್ನಪೂರ್ಣ ಇಬ್ಬರಿಗೂ ಕೂಡ ನಾವು ಸ್ಪಂದನ ವಾಹಿನಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತೇವೆ. ಥ್ಯಾಂಕ್ ಯು ಸರ್, ಅವಕಾಶ ನೀಡಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದ. ಖಂಡಿತ. ಸೊ ನಾನೊಬ್ಬ ನಟಿ, ಸಮಾಜಮುಖಿ ಅಥವಾ ಒಬ್ಬ ನಿರೂಪಕಿ, ಒಬ್ಬ ವಕೀಲರು ಎಲ್ಲರನ್ನು ಕೂಡ ಒಂದೇ ಮಹಿಳೆಯಲ್ಲಿ ಕಂಡೆ ಇವತ್ತು. ತುಂಬಾ ಖುಷಿ ಆಯಿತು. ನಿಮಗೆ ಸಂಸ್ಥೆ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇನ್ನಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಆಗ್ತಾ ಹೋಗಲಿ, ಜನ ಮನ್ನಣೆ ಅನ್ನುವಂಥದ್ದು ಇನ್ನಷ್ಟು ಹೆಚ್ಚಾಗಿ ಸಿಗಲಿ ಅನ್ನುವಂಥ ಆಶಯ ಸ್ಪಂದನ ವಾಹಿನಿ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಖಂಡಿತ. ವೀಕ್ಷಕರೇ, ನೋಡಿದ್ರಲ್ಲ, ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ ಅವರ ಅಭಿವೃದ್ಧಿ ಅನ್ನುವಂಥದ್ದು ಹೇಗೆ ಆಗಬೇಕಾಗಿದೆ, ಅಥವಾ ಅವರ ಜೀವನಕ್ಕೆ ಬೆಂಬಲ, ಧೈರ್ಯ, ಪ್ರೋತ್ಸಾಹ ಅನ್ನುವಂಥದ್ದು ಹೇಗೆ ಸಿಗಬೇಕಾಗಿದೆ, ಎಲ್ಲವನ್ನು ಕೂಡ ಆಲೋಚನೆ ಮಾಡಿಕೊಂಡು ಸಮಯೋಚಿತವಾಗಿ ಅದನ್ನು ಕಾರ್ಯರೂಪಕ್ಕೆ ತಂದಂತಹ ಒಂದು ತಂಡವನ್ನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ವಿ. ಸ್ಪಂದನ ಹೀರೋಸ್ ಕಾರ್ಯಕ್ರಮಕ್ಕೆ ಬಂದು ಆ ತಂಡ ತನ್ನ ಯಶಸ್ಸಿನ ಹೆಜ್ಜೆಗಳನ್ನು ತಿಳಿಸ್ಕೊಟ್ಟಿದೆ, ಯಾವ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅನ್ನುವಂಥದ್ದನ್ನು. ಖಂಡಿತ ನೀವು ಕೂಡ ಈ ತಂಡಕ್ಕೆ ಸೇರ್ಕೊಳ್ಬೋದು ಅವರ ಸಾಮಾಜಿಕ ಜಾಲತಾಣದ ಮೂಲಕ. ಜೊತೆಗೆ ಯಾರಾದರೂ ದಾನಿಗಳಿದ್ರೂ ಕೂಡ ಈ ತಂಡದ ಜೊತೆ ಸೇರಿಕೊಂಡು ಒಂದು ಒಳ್ಳೆಯ ಸಮಾಜ ಬದಲಾವಣೆಗೆ ನೀವು ಕೂಡ ಕಾರಣಕರ್ತರಾಗ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.